ಸೊ ಇದೆಲ್ಲರೂ ಕಾಣಿಸುತ್ತೆ ಅನ್ಕೊಳ್ತೀನಿ ಈಗ. ಎಸ್, ಕಾಣ್ತದೆ ಪ್ರಭುಜಿ. ಸೊ ಯಾರು ಶಿಲಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು? ಇಲ್ಲ ಪ್ರಭುಪಾದ ಗುರುಗಳು ಪ್ರಭು. ಸೊ ಅವ್ರು ಹುಟ್ಟಿದ್ದು ಇದೇ ದಿವಸ. ಇದು ಕೂಡ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಕೂಡ ನೋಡಿದ್ರೆ ಇವತ್ತು 6 ಫೆಬ್ರವರಿ. ಸೊ ಇದು ಎರಡು ರೀತಿಯಲ್ಲೂ ಇವತ್ತು ಸೇಮ್ ಇಂಗ್ಲಿಷ್ ಕ್ಯಾಲೆಂಡರ್. ಯಾಕಂದ್ರೆ ಜನರಲಿ ಆಚಾರ್ಯರದು ನಮ್ಮ ವೈದಿಕ ಸಂಸ್ಕೃತಿ ಅಂದ್ರೆ ಬರ್ತ್ಡೇ ಅಂದ್ರೆ ನಮ್ಮ ಆ ಕ್ಯಾಲೆಂಡರ್ ಅಲ್ಲಿ ನೋಡೋದು. ಸೊ ಜನರಲ್ ಡಿಫ್ರೆನ್ಸ್ ಬರುತ್ತೆ. ಅರೆ ಈ ವರ್ಷ ಈ ದಿನ ಎರಡು ಸೇಮ್ ಬರ್ತಾ ಇದೆ. ಸೊ ಅವರು 1874 ಅಂದ್ರೆ ಎಷ್ಟು ವರ್ಷ ಆಯ್ತು ಈಗ? 52 ವರ್ಷ. 152. ಸೊ 152. 1874. ಸೊ ಅವ್ರು ಹುಟ್ಟಿದ್ದು ಶ್ರೀ ಕ್ಷೇತ್ರ ಧಾಮ. ಶ್ರೀ ಕ್ಷೇತ್ರ ಅಂದ್ರೆ ಜಗನ್ನಾಥ್ಪುರಿ. ಸೊ ಜಗನ್ನಾಥ್ಪುರಿಯಲ್ಲಿ ಅಷ್ಟೇ ಸಮಯ ಅದು ಕೃಷ್ಣಂದು ಪ್ರಚಾರ ಮಾಡಿ ಅಲ್ಲ, ಕೃಷ್ಣಂದೆಲ್ಲ ಪ್ರಚಾರ ಮಾಡಿದಾರಲ್ಲ ಅವರು ಶೀಲ ಪ್ರಭುಪಾದ. ಎಷ್ಟು ವರ್ಷ ಆಯ್ತು ಅವ್ರು ಪ್ರಚಾರ ಮಾಡಿ? ಬರುತ್ತೆ. ಸೊ ಇಲ್ಲಿ 152 ವರ್ಷ ಆಯ್ತು ಅವ್ರು ಹುಟ್ಟಿ. ಸೊ ಎಲ್ಲಿ ಹುಟ್ಟಿದ್ದು? ಜಗನ್ನಾಥ್ಪುರಿಯಲ್ಲಿ ಹುಟ್ಟಿದ್ದು. ಮತ್ತೆ ಯಾರ ಮಗನಾಗಿ ಹುಟ್ಟಿದ್ದು? ಯಾರ ಮಗನಾಗಿ? ಭಕ್ತಿ ವಿನೋದ ಠಾಗೂರ್. ಶ್ರೀಲ ಭಕ್ತಿ ವಿನೋದ ಠಾಕೂರ್. ಸೊ ಇವರು ಆ ಸಮಯದಲ್ಲಿ ಆಕ್ಚುಲಿ ಆಚಾರ್ಯರು ಶಿಲಭಕ್ತಿ ವಿನೋದ್ ಠಾಕೂರ್ ಅವರು. ಸೊ ಆ ಸಮಯದಲ್ಲಿ ಅವರು ಜಗನ್ನಾಥ್ಪುರಿಯಲ್ಲಿ ಅಲ್ಲಿ ಅವರ ಪೋಸ್ಟಿಂಗ್. ಸೊ ಅವರು ಬ್ರಿಟಿಷ್ ಸರ್ಕಾರದ ಕೆಳಗೆ ಅವರು ಮ್ಯಾಜಿಸ್ಟ್ರೇಟ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದಿದ್ದು. ಸೊ ಅಲ್ಲಿ ಅವರ ಪೋಸ್ಟಿಂಗ್. ಸೊ ಅಲ್ಲಿ ಇದ್ದಾಗ ಅವರು ಜಗನ್ನಾಥ್ಪುರಿಯಲ್ಲಿ ಅಲ್ಲಿ ಇವರ ಜನನ ಶಿಲಭಕ್ತಿ ಸಿದ್ಧಾಂತ ಸರಸ್ವತಿ. ಸೊ ಅವ್ರ ಜನನ ಯಾಕೆ ಆಯ್ತು ಅನ್ನೋದಕ್ಕೆ ಕಾರಣ, ಸೊ ಇದು ಭಕ್ತಿ ವಿನೋದ್ ಠಾಕೂರ್ ಅವರು. ಓಕೆ, ನೆಕ್ಸ್ಟ್ ಅವ್ರ ಸಂದೇಶ ಇದು ಬಿಡಿ. ಓಕೆ, ಸೊ ಪ್ರಭುಪಾದರು ಅವ್ರ ಗುರುಗಳ ಬಗ್ಗೆ ಹೇಳಿದ್ದು, ವಾಟ್ ಕ್ಯಾನ್ ಐ ಸೇ, ಈ ವಾಸ್ ಎ ವೈಕುಂಠ ಮ್ಯಾನ್. ಸೊ ಸಾರವಾಗಿ ಒಂದೇ ಲೈನಲ್ಲಿ ಶಿಲ ಪ್ರಭುಪಾದ ಹೇಳೋದು, ಅವ್ರ ಗುರುಗಳ ಬಗ್ಗೆ ಹೇಳೋದು. ಏನ್ ಹೇಳಲಿ ನಾನು ಅವ್ರ ಬಗ್ಗೆ? ಅವರು ವೈಕುಂಠದ ವ್ಯಕ್ತಿ. ಅಂದ್ರೆ ನಾವೆಲ್ಲ ಇಲ್ಲಿ ನಾವು ಹೇಳ್ತೀವಲ್ಲ, ನಾನು ಭಾರತೀಯನು, ನಾನು ಕನ್ನಡಿಗನು, ಇಲ್ಲ ನಾನು ತುಳುನಾಡಿನವನು, ನಾನು ಈಗ ಕುಟುಂಬಕ್ಕೆ ನಾನು ಅಂತ ಹೇಳ್ತೀವಿ, ಬ್ರಾಹ್ಮಣ ಕ್ಷತ್ರಿಯ, ಇಲ್ಲ ಈ ರೀತಿ ನಾವು ಅಂತ ಹೇಳ್ತೀವಿ. ಅದಕ್ಕೆ ನಾವು ಇದ್ರಲ್ಲೇ ಇದ್ದೇವೆ ನಾವು. ಅಂದ್ರೆ ನಾವು ಭೌತಿಕ ಜಗತ್ತಿಗೆ ಸೇರಿದವ್ರು. ಸೊ ಭೌತಿಕ ಜಗತ್ತಿನಲ್ಲಿ ಬದ್ಧ ಜೀವನದಲ್ಲಿ ಇದೆ ನಮ್ಮ ಚಿಂತನೆ. ಸೊ ಆದ್ರೆ ಆಚಾರ್ಯರು ಯಾರು ಬರ್ತಾರೆ, ಕೃಷ್ಣ ಪ್ರತಿನಿಧಿಗಳಾಗಿ ಶುದ್ಧ ಭಕ್ತರು, ಅವರು ಈಗಲ್ಲ. ಸೊ ಅದರಲ್ಲೂ ಈ ತರ ಮಹಾನ್ ಸಂಪ್ರದಾಯ ಆಚಾರ್ಯ, ಪರಂಪರಾ ಆಚಾರ್ಯ, ಫೌಂಡರ್ ಆಚಾರ್ಯ, ಈ ತರ ವ್ಯಕ್ತಿಗಳು ಹೇಳ್ತಾರೆ ಪರ್ಟಿಕ್ಯುಲರ್ಲಿ. ಸೊ ಇವರು ಇಲ್ಲಿಗೆ ಸೇರಿದವರಲ್ಲ. ಇವಾಗ ಪೃಥು ಮಹಾರಾಜನ ಚರಿತ್ರೆ ಕೇಳ್ತಾ ಇದೆ. ಪೃಥು ಮಹಾರಾಜನಿಗೆ ಹುಟ್ಟಿದಾಗ್ಲೇ ಅವ್ರಿಗೆ ಎಲ್ಲ ಗುಣಗಾನ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಅವರು ಇಲ್ಲಿನವರಲ್ಲ. ಅವರು ಅಲ್ಲಿಂದ ಇಲ್ಲಿ ವೈಕುಂಠ ಜಗತ್ತಿನವರು. ಇಲ್ಲಿ ಅವ್ರ ಭಗವಂತನ ಶಕ್ತ್ಯಾವಿಷಾವತಾರವಾಗಿ ಭಗವಂತನ ಕಾರ್ಯನಿರ್ವಹಣೆ ಬಂದಷ್ಟೇ. ಹಾಗೆ ಅವ್ರ ಪರಿಚಯನೇ ಹಾಗೆ. ಪರಿಚಯ ಶಿಲ ಪ್ರಭುಪಾದ ಹೇಳೋದು, ಈ ಪರಿಚಯ ಅಂದ್ರೆ ಇವ್ರು ಏನ್ ಪರಿಚಯ ಹೇಳೋದು? ಇವರು ಇಲ್ಲಿಯವರಲ್ಲ, ಇವರು ಕೃಷ್ಣನ ಆಪ್ತ ಭಕ್ತರು. ಹೇಳ್ತಾರೆ, ಗೌರಾಂಗೇರ ಸಂಗೀಗಣೆ ಎಬಿಜಾನಿ ಚಿಂತಾಮಣಿ. ಸೊ ಗೌರಾಂಗೇರ ಸಂಗೀಗಣೆ. ಸೊ ಭಗವಂತನ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು, ಆಪ್ತರು, ಇವರೆಲ್ಲ ನಿತ್ಯ ಸಿದ್ಧರು ಅಂತ ನಾವು ಯಾರು ಅರ್ಥ ಮಾಡ್ಕೊಂಡ್ರೆ ನಾವು ಕೂಡ ಅಲ್ಲಿ ಹೋಗಕ್ಕೆ ಆಗ್ತೀವಿ. ಸೊ ಅಂದ್ರೆ ಇವರೆಲ್ಲ ಇಲ್ಲಿಯವರಲ್ಲ, ನಿತ್ಯ ಸಿದ್ಧರು. ಅಂದ್ರೆ ಅವರು ಯಾವ ಇನ್ನೊಂದು ಜಗತ್ತು, ವೈಕುಂಠ ಜಗತ್ತು. ಪರಸ್ತಸ್ಮಾತ್ ಭಾವೋನ್ಯೋ ವ್ಯಕ್ತೋ ಅವ್ಯಕ್ತಾತ್ ಸನಾತನ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಈ ತರ ನಮಗೆ ಕಾಣಿಸದೇ ಇರೋದು, ಕಾಣಿಸೋದು ಎಷ್ಟೋ ಕಾಣಿಸುತ್ತೆ,
ಅದು ಕಾಣಿಸೋದ್ರಿಂದ ಎಷ್ಟು ಕಾಣಕ್ಕಾಗುತ್ತೆ, ಎಷ್ಟು ನಮ್ಮ ಟೆಲಿಸ್ಕೋಪ್ ಇದರಿಂದ ನೋಡ್ಬೋದು ನಾವು, ಎಷ್ಟು ನಮ್ಮ ಯಂತ್ರಗಳನ್ನು ಕಳಿಸಿ ನೋಡ್ಬೋದು, ತಿಳ್ಕೊಳ್ಬೋದು ನಾವು, ಅಲ್ಲಿ ಸ್ಯಾಟಲೈಟ್ ಕಳಿಸಿ ಇನ್ನೊಂದು ಕಳಿಸಿ ಎಲ್ಲ ತಿಳಿಯೋಕ್ಕಾಗಲ್ಲ. ಅದೇ ಕೃಷ್ಣ ಹೇಳ್ತಾನೆ, ನಿಮ್ಗೆ ನೋಡೋದು ನೋಡದೇ ಇರೋದು ಅದಕ್ಕೂ ಈಚೆ ನನ್ನ ದಿವ್ಯಧಾಮ ಇದೆ, ನನ್ನ ಪರಂಧಾಮ ಇದೆ. ಸೊ ಅವ್ರು ವೈಕುಂಠ ಲೋಕ ಎಷ್ಟು ಪ್ರಭುಪಾದ ಹೇಳ್ತಾರೋ ಅವರು ಅಲ್ಲಿಂದ ಬಂದವರು, ಇಲ್ಲಿಯವರಲ್ಲ, ಅವರು ಅಲ್ಲಿಯವರು. ಅಲ್ಲಿ ಭಕ್ತಿನಾಥ ಠಾಕೂರ್ ಅವರು ಹೇಳೋದು, ಈ ಸ್ಥಳ ಇಟ್ ಈಸ್ ನಾಟ್ ಎ ಪ್ಲೇಸ್ ಫಾರ್ ಎ ಜೆಂಟಲ್ ಮ್ಯಾನ್ ಅಂತ ಹೇಳ್ತಾರೆ. ನಾವಿಲ್ಲಿ ಇವಾಗ ಇದ್ದೇವೆ, ನಮಗೆ ಇಲ್ಲಿ ತುಂಬಾ ಸಂತೋಷ, ತುಂಬಾ ಖುಷಿ ನಾವಿರೋದು. ನಾವಿಲ್ಲಿ ನಾವು ಭಾರತ ಕೂಡ ತುಂಬಾ ಮುಂದೆ ಆರ್ಥಿಕವಾಗಿ ಬರ್ತಾ ಇದೆ. ಈಗ ಡೆವಲಪ್ ಇಕಾನಮಿ, ನಮ್ಮ ಆರ್ಥಿಕ ಎಷ್ಟು ಆಗ್ತಾ ಇದೆ ಅಂದ್ರೆ ನಂಬರ್ 2 ನಂಬರ್ 3 ಬಂದ್ಬಿಟ್ಟಿದೀವಿ ಈಗಾಗಲೇ. ನಾವು ವಿಶ್ವದಲ್ಲಿ ಹೇಳ್ತಾ ಇರ್ತಾರೆ ಬೆಳವಣಿಗೆ ಆಗ್ತಾ ಇದೆ. ಇವಾಗ ಹಿಂದೆ ತರ ನಾವು ಡೆವಲಪಿಂಗ್ ಏನ್ ಹೇಳ್ತಾ ಇದ್ರು, ಇನ್ನ ಬೆಳೆದಿಲ್ಲ ದೇಶ ಅಂತ ಹೇಳ್ತಾರೆ. ಬೆಳೆಯೋ ಇನ್ನೊಂದು ಬೆಳೆದ ದೇಶ. ಸೊ ಅವರು ಆರ್ಥಿಕವಾಗಿ ಬೆಳೆದ ದೇಶಗಳಿವೆ, ಅಮೇರಿಕಾ, ಇಂಗ್ಲೆಂಡ್, ಇಲ್ಲ ಜರ್ಮನಿ, ಜಪಾನ್, ಈ ತರ ದೊಡ್ಡ ದೊಡ್ಡ ದೇಶಗಳಿವೆ. ಆಮೇಲೆ ಈ ನಮ್ಮ ಇಂಡಿಯಾ, ಭಾರತ ಎಲ್ಲ ಇದೆಲ್ಲ ಡೆವಲಪಿಂಗ್, ಬೆಳವ ಆಗ್ತಾ ಇದೆ, ಬೆಳ ಆಗ್ಬೇಕಿತ್ತು. ಆದ್ರೆ ಈಗ ಹೇಳ್ತಾರೆ ಇಲ್ಲ ಇಲ್ಲ ಬೆಳೆದೋಗ್ಬಿಟ್ಟಿದೆ. ಈಗ ಚೀನಾ ಮುಂದೆ ಇದೆ, ನಮ್ದು ಕೂಡ ಹಾಗೆ ಬರ್ತಾ ಇದೆ. ಇನ್ನು ಕೆಲವೇ ವರ್ಷ, 20 ವರ್ಷ ನಾವು ಎಲ್ಲ ಬೆಳೆದ ರಾಷ್ಟ್ರಕ್ಕಿಂತ ದೊಡ್ಡ ಇದಾಗ್ಬಿಡ್ತೇವೆ ನಾವು, ದೊಡ್ಡ ನಮ್ದು. ಇಲ್ಲಿ ಹೀಗೆ ನಮ್ದು ಇದು ನಾವು ನಮ್ಮ ಮುನ್ನಡೆ ಅನ್ಕೊಳ್ತೀವಿ. ಈ ತರ ಆರ್ಥಿಕ ಮುನ್ನಡೆನೋ ಇಲ್ಲ ಇನ್ನೊಂದು ಮುನ್ನಡೆನೋ ಈ ರೀತಿಯಲ್ಲಿ. ಸೊ ಇದಲ್ಲ, ಇದೇ ನಿಜ. ಇದು ಮುನ್ನಡೆ ನಾವು ಭಗವದ್ಧಾಮಕ್ಕೆ ಹೋಗ್ಬೇಕು, ಅಲ್ಲಿಗೆ ಸೇರಿದವರು. ಇದು ನಮ್ಮದು, ಅದು ನಮ್ಮನೆ, ಇದು ಸುಮ್ಮನೆ. ಯಾರು ಭಕ್ತಿ ಹರಿ ಪುರಂದರದಾಸ ಠಾಕೂರ್ ಹೇಳೋದ ಹೇಳ್ತಾರ ಅವ್ರು, ಅದು ನಮ್ಮನೆ, ವೈಕುಂಠ ಜಗತ್ತು ಅದು ನಮ್ಮನೆ, ಇದು ಸುಮ್ಮನೆ. ಇದು ಸುಮ್ಮನೆ ಈಗ ಒಂದು ಭ್ರಮಾತ್ಮಕ ಲೋಕ, ಮಾಯಾ ಪ್ರಪಂಚ. ಕೆಲವು ಕಾಲಕ್ಕೆ ಇಲ್ಲಿ ನಾವು ಅತಿಥಿಯಾಗಿ ಇಲ್ಲಿ ಬಂದಿದ್ದೇವೆ. ಸೊ ಎಷ್ಟು ದಿವಸ ಇರ್ತೀವಿ ಅನ್ನೋದು ಗೊತ್ತಿಲ್ಲ ನಮ್ಗೆ. ಸೊ ಇದಕ್ಕೆ ನಾವು ಇಲ್ಲಿ ಅಷ್ಟು ಅಂಟ್ಕೊಂಡು ಅಷ್ಟು ಇದು ಮಾಡ್ಕೊಂಡು ನಾವು ಇಲ್ಲಿ ಸಿಕ್ಕಾಕೊಂಡಿದ್ದೇವೆ. ಆದ್ರೆ ಆಚಾರ್ಯರಂದ್ರೆ ಅವರು ಹಾಗಲ್ಲ. ಅವರು ಅವ್ರು ಹೇಳೋದು, ಅವ್ರು ಯಾವಾಗ್ಲು ಈ ಜಗತ್ತು ಒಬ್ಬ ಸುಸಜ್ಜನ ವ್ಯಕ್ತಿಗೆ ಅಲ್ಲ, ಇಟ್ಸ್ ನಾಟ್ ಫಾರ್ ಎ ಜೆಂಟಲ್ಮ್ಯಾನ್. ಜೆಂಟಲ್ಮ್ಯಾನ್ ಅಂದ್ರೆ ಅವರೆಲ್ಲ ಅಲ್ಲಿರ್ತಾರೆ, ವೈಕುಂಠ ಲೋಕದಲ್ಲಿ ಇರ್ತಾರೆ. ಹೇಗೆ ಒಂದು ರಾಷ್ಟ್ರದಲ್ಲಿ ಒಂದು ಇದರಲ್ಲಿ ಸಾಮಾನ್ಯವಾಗಿ ಅಂದ್ರೆ ಜೈಲಿದೆ, ಮತ್ತೆ ನಗರ, ಗ್ರಾಮ ಎಲ್ಲ ಇದೆ. ಸೊ ಜೈಲಲ್ಲಿ ಯಾರು ಇರ್ತಾರೆ? ಜೈಲಲ್ಲಿರೋದು ಪಿಕ್ ಪಾಕೆಟ್ ಮಾಡಿದವರು, ಇಲ್ಲ ಅಂದ್ರೆ ಇನ್ನೊಂದು ವಂಚನೆ ಮಾಡಿದವರು, ಇಲ್ಲ ಕೊಲೆ ಮಾಡಿದವರು, ಇನ್ನೊಂದು ಈ ರೀತಿಯೇ 28, 45 ರೀತಿ ಎಷ್ಟೆಷ್ಟೋ ಕೇಳ್ತೀವಲ್ಲ. ಸ್ವಲ್ಪ ಜನ ಇದೆ ಈಗ ದೊಡ್ಡ ದೊಡ್ಡ ರೀತಿಯಲ್ಲಿ ಈಗೆಲ್ಲ ಸ್ಕ್ಯಾಮ್ಗಳು, ವಂಚನೆ, ಮೋಸ ಇದೆ. ಅದೆಷ್ಟು ದೊಡ್ಡದಾಗಿ ಅಂದ್ರೆ 1000 ಕೋಟಿ, 2,000 ಕೋಟಿ, 5,000 ಕೋಟಿ, ಈ ತರ ಬ್ಯಾಂಕ್ಗಳಿಗೆ ಮೋಸ ಮಾಡ್ಬಿಡ್ತಾರೆ. ಬ್ಯಾಂಕ್, ದೊಡ್ಡ ದೊಡ್ಡ ಬ್ಯಾಂಕ್ಗಳಿಗೆ ಸಾಲ ತೆಗೀಲಿಕ್ಕೆ ಆ ಗ್ಯಾರಂಟಿ ಕೊಟ್ಟು, ಈ ಗ್ಯಾರಂಟಿ ಕೊಟ್ಟು, ಈ ತರ ಮಾಡಿ ಆಮೇಲೆ ಅದನ್ನ ಇನ್ನೊಂದು ಅಕೌಂಟ್ಗೆ ಅವರು ಟ್ರಾನ್ಸ್ಫರ್ ಮಾಡಿ, ಆ ರಿಲೇಟಿವ್ಗೆ, ಮತ್ತೆ ಅಲ್ಲಿಂದ ಹಾಗೆ ಅಲ್ಲಿ ಇನ್ನೊಂದು ದೇಶದಲ್ಲಿ ಅಲ್ಲೊಂದು ಖರೀದಿ ಮಾಡಿ, ಅಲ್ಲಿ ಇನ್ನೊಂದು, ಮತ್ತೆ ಇನ್ನೊಂದು ಎಲ್ಲ ಅವ್ರ ವ್ಯವಹಾರ ಈಚೆ ಆಚೆ. ಆಮೇಲೆ ಒಂದ್ ದಿವಸ ದೇಶದಿಂದ ಪರಾರಿ ಮಾಡ್ತಾರೆ. ಈ ತರ ಎಲ್ಲ ಇದೆ. ಈ ತರ ಎಲ್ಲ ವ್ಯಕ್ತಿಗಳು ಮಾಡೋದೆಲ್ಲ ಇದೆ. ಈ ತರ ಮೋಸ, ವಂಚನೆ. ಸೊ ಇಲ್ಲಿ ಯಾರಿದ್ದಾರೆ? ಜೈಲಲ್ಲಿ ಇರೋದು ಈ ತರ. ಸೊ ಕೊನೆಗೆ ಅವರು ಸಿಕ್ಬಿದ್ದೇನೂ ಇರ್ಬೋದು. ಈ ಭೌತಿಕ ಲೋಕದಲ್ಲಿ ಪ್ರಪಂಚ, ಇಲ್ಲಿ ಕಾನೂನುಗಳು ಅಷ್ಟು ಶಿಸ್ತಿಲ್ಲ. ಈ ಕಾನೂನನ್ನ ಅವರು ತಪ್ಪಿಸ್ಕೊಳ್ಳು. ಕೃಷ್ಣ ಕಾನೂನು ತಪ್ಪಿಸಕ್ಕಾಗತ್ತೆ? ಯಾರು ತಪ್ಪಿಸಕ್ಕಾಗಲ್ಲ. ಸೊ ಅಲ್ಲಿ ಅದಕ್ಕೆ ಕಾನೂನಿಗೆ ಎಲ್ಲ ಸಾಕ್ಷಿಗಳಿದ್ದಾರೆ. ಸೂರ್ಯ, ಚಂದ್ರ, ಯಾರು ಇದನ್ನ ತಪ್ಸಕ್ಕಾಗುತ್ತೆ? ನಾವ್ ಏನ್ ಮಾಡಿದ್ರು ಸೂರ್ಯ ಕಿರಣಗಳ ಹಗಲೊತ್ತನ ಎಷ್ಟೇ ನಾವು ಕಿಟಕಿ ಬಾಗಿಲು ಎಲ್ಲ ಮುಚ್ಚಿಟ್ರು ಕೂಡ ಬೆಳಕು ಬಂದೇ ಬರುತ್ತೆ. ಏನ್ ಮಾಡಕ್ಕಾಗುತ್ತೆ? ಸೂರ್ಯ ಕಿರಣ ಅಲ್ಲಿ ಏನ್ ಮಾಡಕ್ಕಾಗುತ್ತೆ? ಫುಲ್ಲು ಎಲ್ಲ ದಪ್ಪ ಸ್ಕ್ರೀನ್ ಹಾಕಿ, ಇನ್ನೊಂದು ಹಾಕಿ, ಎಲ್ಲ ಹಾಕಿ ನಾನು ಏನ್ ಮಾಡ್ತೀನಿ ಅಂದ್ರೆ ನಾನು ಮಾಡೋದು ಗೊತ್ತಾಗಿಲ್ಲ ಅಂದ್ರೂ ಗೊತ್ತಾಗುತ್ತೆ. ಇಲ್ಲ ರಾತ್ರಿ ಹೊತ್ತು ಚಂದ್ರ ಬೆಳಕಿದೆ, ಇಲ್ಲ ಗಾಳಿ ಇದೆ, ಗಾಳಿಯಿಂದ ಎಲ್ಲಿ ಹೊರಗೆ ಹೋಗಕ್ಕಾಗತ್ತೆ ನಾವು? ಗಾಳಿ ಪವನ ಪುತ್ರ ಹನುಮಾನ್, ವಾಯುದೇವ ಇದ್ದಾರೆ. ಸೊ ಹೀಗೆ ಸಾಕ್ಷಿಗಳು, ಭಗವಂತನ ಸಾಕ್ಷಿಗಳು ಅಂದ್ರೆ ದೇವತೆಗಳಿದ್ದಾರೆ, ಎಲ್ಲ ಇದ್ದಾರೆ. ಆಮೇಲೆ ಎಲ್ಲರಿಗಿಂತ ಮೇಲೆ ಪರಮಾತ್ಮನ ಹೃದಯ ಇದ್ದಾರೆ. ಉಪದೃಷ್ಟ ಹನುಮಂತ ಚ ಭೋಕ್ತ ಭಕ್ತ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು. ನಾನೇ ಇದ್ದೇನೆ, ನಾನೇ ಪರಮಾತ್ಮನಾಗಿ, ಪರಮ ಸಾಕ್ಷಿಯಾಗಿ ಪ್ರತಿಯೊಂದು ಜೀವಿಯ ಚಟುವಟಿಕೆಗಳನ್ನು ನೋಡ್ತಾ ಇದ್ದೇನೆ, ವೀಕ್ಷಿಸ್ತಾ ಇದ್ದೇನೆ, ಅವರಿಗೆ ಎಲ್ಲ ಕರ್ಮದ ಫಲವನ್ನು ಅನುಗ್ರಹಿಸ್ತಾ ಇದ್ದೇನೆ. ಸೊ ಹೀಗೆ ಇದೆ. ಸೊ ಆಗಿರುವಾಗ ನಾವು ಈ ಜೈಲಲ್ಲಿ ಯಾರು ಇರ್ತಾರೆ? ಈ ತರ ಪಿಕ್ ಪಾಕೆಟ್, ಚೀಟ್, ಎಲ್ಲ ಮಾಡೋ ನಂಬರ್ 1 ಇದೆ ಗುಂಡಾ ಕೆಲಸ. ಸೊ ಹಾಗೆ ಈ ಭಗವಂತನ ಸೃಷ್ಟಿಯಲ್ಲಿ ನಾವಿರೋ ಪ್ರಪಂಚ, ಈ ಭೌತಿಕ ಪ್ರಪಂಚ, ಇದು
ಜೈಲ್. ಜೆಂಟಲ್ಮ್ಯಾನ್ಗಲ್ಲ, ಇದು ಸಜ್ಜನ ಅಲ್ಲ. ಇದು ಸಜ್ಜನರಿಗೆ ಅಲ್ಲಿದೆ. ಸಜ್ಜನರಾದ್ರೆ ನಾವು ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿವರೆಗೂ ನಮ್ಮನ್ನ ಇಲ್ಲೇ ಪುನರಪಿ ಜನನಂ ಪುನರಪಿ ಮರಣಂ. ಈ ಜೈಲಿಂದ ಆ ಜೈಲು, ಆ ಜೈಲಿಂದ ಇನ್ನೊಂದು ಊರಿನ ಜೈಲು, ಆ ಊರಿನ ಜೈಲಿಂದ ಇನ್ನೊಂದು. ಫಸ್ಟ್ ಪ್ರೋಪಾದ ಹೇಳ್ತಾರೆ, ಫಸ್ಟ್ ಕ್ಲಾಸ್ ಜೈಲ್, ಸೆಕೆಂಡ್ ಕ್ಲಾಸ್ ಜೈಲ್, ಥರ್ಡ್ ಕ್ಲಾಸ್ ಜೈಲ್ ಅಂದ್ರೆ ಇನ್ನೊಂದು ಕಡೆ ಹೇಳ್ತಾರೆ. ಥರ್ಡ್ ಕ್ಲಾಸ್, ಫೋರ್ತ್ ಕ್ಲಾಸ್ ಜೈಲ್ ಅಂದ್ರೆ ತುಂಬಾ ಅಲ್ಲಿ ಕಷ್ಟ. ಅಲ್ಲಿ ಅವ್ರಿಗೆ ಸರಪಳಿ ಎಲ್ಲ ಹಾಕಿ, ಚೈನ್ ಎಲ್ಲ ಹಾಕಿ, ಓಡೋದು ಬಡದು ಅದೆಲ್ಲ ಇದ್ ಮಾಡೋದು ಈ ತರ. ಇಲ್ಲ ಅಂದ್ರೆ ಒಂದೊಂದ್ ಕಡೆ ಇನ್ನ ಅವರಿಂದ ಇನ್ನ ಪೊಲೀಸ್ ಹೊಡೆದು ಬಡ್ದು ಅವರಿಂದ ಸತ್ಯವನ್ನು ಹೊರಗೆ ಬರೋ ತರ ಮಾಡ್ತಾರೆ. ಈ ತರ ಒಳಗೆ ಲಾಕಪ್ ಅಲ್ಲಿ ಹಾಕಿ ಅದೆಲ್ಲ ಮಾಡ್ತಾರೆ. ಸೊ ಈ ರೀತಿ. ಇಲ್ಲ ಅಂದ್ರೆ ಇನ್ ಸ್ವಲ್ಪ ಇದಾದ್ಮೇಲೆ ಅವ್ರಿಗೆ ಪೊಲಿಟಿಷಿಯನ್ಸ್ಗೆಲ್ಲ ಫಸ್ಟ್ ಕ್ಲಾಸ್ ಜೈಲ್. ಅದು ಜೈಲೇ. ಹಾಗೆ ಭೌತಿಕ ಜಗತ್ತು, ನಾವು ಎಲ್ಲಿರೋದ್ರು, ನಾವು ಇಲ್ಲಿ ಇಂಡಿಯಾಲಿದ್ರು ಅಷ್ಟೇ, ಇಲ್ಲ ಅಮೆರಿಕಾಲಿದ್ರು ಅಷ್ಟೇ, ನಾವು ಇಲ್ಲಿ ಬೆಂಗಳೂರಲ್ಲಿದ್ರು ಅಷ್ಟೇ, ಇಲ್ಲಾಂದ್ರೆ ಇನ್ನೊಂದು ಯಾವ್ದೊಂದು ಹಳ್ಳಿಯಲ್ಲಿದ್ರು ಅಷ್ಟೇ, ಎಲ್ಲಿದ್ರು ನಾವು ಇದು ಜೈಲೇ. ಇದು ಇಲ್ಲ ಗೋಲೋ ಇದಕ್ಕೆ ದೇವತಾ ಲೋಕ ಅಷ್ಟೇ ಅಲ್ಲದೆ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನ ವಚನ. ಸೊ ಕೃಷ್ಣ ಹೇಳೋದು ಸ್ವರ್ಗಲೋಕ, ಉನ್ನತ ಲೋಕಗಳು ಹೋದ್ರೆ ಅದು ಕೂಡ ಜೈಲೇ. ದೇವತೆಗಳು ಅವರು ಇರೋದು ಜೈಲೇ ಅದು. ಸೊ ಇವ್ರಿಗೂ ಗುರುಗಳು ಹೇಳೋದು, ಈ ಸ್ಥಳ ಅವರಿಗಲ್ಲ, ಯಾರು ಸುಸಜ್ಜನರು ಈ ಸ್ಥಳ ಭೌತಿಕ ಜಗತ್ತು, ಅದು ನಮ್ಮದು ವೈಕುಂಠ. ಸೊ ಇವರು ಗುರುಗಳು ಅಂದ್ರೆ ಇವರು ಅಲ್ಲಿಂದ ಬಂದವರು, ಇಲ್ಲಿನವರಲ್ಲ. ಸೊ ಅವ್ರಿಗೆ ಆಕ್ಚುಲಿ ಅವ್ರು ಬರೋ ಮುಂಚೆ ಇವ್ರು ಶಿಲಭಕ್ತಿ ವಿನೋದ್ ಠಾಕೂರರು ಇವರು ಪ್ರಚಾರ ಕೈಗೊಂಡಿರ್ತಾರೆ. ಅವರ ಸರ್ಕಾರ ಇದಕ್ಕೆ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅದ್ರ ಜೊತೆಗೆ ಅವರು ಪುಸ್ತಕಗಳು ಬರಿತಾ ಇರ್ತಾರೆ, ಮತ್ತೆ ಪ್ರಚಾರನೂ ಮಾಡ್ತಾ ಇದ್ದಾರೆ, ಮತ್ತೆ ಸಾಮಾಜಿಕ ವ್ಯವಸ್ಥೆ ನೋಡ್ತಾರೆ. ನೋಡ್ಬಿಟ್ಟು ಅವರು ಕೂಡ ಆಚಾರ್ಯ. ಶಿಲ ಪ್ರಭುಪಾದರ ಭಕ್ತಿಸಿದ್ಧಾರ್ಥ ಠಾಕೂರ್ ಅವರು ತಂದೆ ಭಕ್ತಿ ವಿನೋದ್ ಠಾಕೂರರು ಅವರು ಕೂಡ ದೊಡ್ಡ ಆಚಾರ್ಯ. ಗೃಹಸ್ಥ ಜೀವನದಲ್ಲಿ ಇದ್ರು ಅವರು. ಗೃಹಸ್ಥ ಜೀವನ ಆಗ್ಬೋದು, ಸನ್ಯಾಸ ಜೀವನ ಆಗ್ಬೋದು. ಮುಖ್ಯವಾಗಿ ಅವರು ಕೃಷ್ಣ ಶುದ್ಧ ಭಕ್ತರಾಗ್ಬೋದು. ಸೊ ಆಗ ಅವರು ಆಚಾರ್ಯರಾಗ್ಬೋದು. ಚೈತನ್ಯ ಮಹಾಪ್ರಭು ಏನೇ ಹೇಳಿರೋದು, ಆಮಾರಾಗ್ನಾಯ್ ಗುರುವೈ ತಾರಾಯ ದೇಶ್ ಯಾರೇ ದೇಕೋ ತಾರೇಕೋ ಕೃಷ್ಣ ಉಪದೇಶ ಕಿಬಾ ವಿಪ್ರ ಕಿಬಾ ನ್ಯಾಸಿ ಶೂದ್ರ ಕೇನೆ ನಾಯ್ ಈ ಕೃಷ್ಣ ತತ್ವವೇತ ಸೇ ಗುರು ಆಯ್. ಸೊ ಚೈತನ್ಯ ಮಹಾಪ್ರಭು ಒಮ್ಮೆ ರಮಾನಂದ ರಾಯ್ ಅವ್ರನ್ನ ಭೇಟಿ ಮಾಡಿದಾಗ, ರಮಾನಂದ ರಾಯ್ ಅವರು ರಾಜ್ಯನ ಇದಾಗಿರ್ತಾರೆ, ಪ್ರತಿನಿಧಿಯಾಗಿ ಒಂದು ಗವರ್ನರ್ ಆಗಿರ್ತಾರೆ. ಸೊ ಚೈತನ್ಯ ಮಹಾಪ್ರಭು ಅವ್ರ ಹತ್ರ ಹೋಗಿ ಕೃಷ್ಣ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಶಿಷ್ಯರು ಹೇಗೆ ಗುರುಗೆ ಪ್ರಶ್ನೆ ಕೇಳ್ತಾರೆ ಕೇಳ್ತಾರೆ. ಆಗ ರಾಮಾನಂದ ರಾಯರು ಹಿಂದೆ ನೋಡ್ತಾ ಇರ್ತಾರೆ, ಹೇಗೆ ನಾನು ಚೈತನ್ಯ ಮಹಾಪ್ರಭು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ, ಮತ್ತೆ ಒಬ್ಬ ಸನ್ಯಾಸಿ. ಸೊ ಇವರಿಗೆ ನಾನು ಗೃಹಸ್ಥ, ನಾನೊಬ್ಬ ಆ ರೀತಿಯ ಒಂದು ಕುಟುಂಬ ಅಲ್ಲ ನಾನು. ರಾಮಾನಂದ ರಾಯ ಮೋಸ್ಟ್ಲಿ ಶೂದ್ರ ಅಂತ ಹೇಳ್ತಾರೆ. ಸೊ ಹೇಗೆ ಹೇಳೋದು, ಅವಾಗ ಚೈತನ್ಯ ಮಹಾಪ್ರಭು ಹೇಳೋ ಮಾತು. ಸೊ ಇದು ಗುರು ಆಚಾರ್ಯ ಅಂದ್ರೆ ಯಾರು ಕೃಷ್ಣ ತತ್ವವೇತ್ತ, ಯಾರು ಕೃಷ್ಣ ತತ್ವವನ್ನು ಅರ್ಥ ಮಾಡ್ಕೊಂಡಿದ್ದಾನೆ, ಕೃಷ್ಣನಂದ್ರೆ ಏನು ಗೊತ್ತು, ಕೃಷ್ಣ ಭಕ್ತ ಶುದ್ಧ ಭಕ್ತರು, ಅವನು ಗುರು. ಸೊ ಹಾಗೆ ಇಲ್ಲಿ ಭಕ್ತಿ ವಿನೋದ್ ಠಾಕೂರರು ಅವರು ನೋಡಕ್ಕೆ ಅವರು ಗೃಹಸ್ಥ ಜೀವನದಲ್ಲಿ ತರ ಕಾಣ್ತಾರೆ, ಆದ್ರೆ ಅವರು ಆಚಾರ್ಯರು. ಅವರ ಕಾರ್ಯಗಳು ಚಟುವಟಿಕೆಗಳಿಂದ ನಮಗೆ ತಿಳಿದು ಬರುತ್ತೆ ಅಸಾಧಾರಣ ಚಟುವಟಿಕೆಗಳು. ಹೇಗೆ ಭಗವಂತನ ಅಸಾಧಾರಣ ಚಟುವಟಿಕೆಗಳು, ಹಾಗೆ ಆಚಾರ್ಯರು ಕೂಡ ಶಿಲಪ್ರಭು ಕೃಷ್ಣನ ಶುದ್ಧ ಭಕ್ತರು ಕೂಡ ಅಸಾಧಾರಣ ಚಟುವಟಿಕೆಗಳು ಮಾಡ್ತಾರೆ. ಸೊ ಭಕ್ತಿ ವಿನೋದ್ ಠಾಕೂರರು ಅವ್ರು ಪ್ರಚಾರ ಮಾಡ್ತಾ ಇದ್ರು. ಆದ್ರೂ ಅವ್ರು ನೋಡಿದ್ರು, ಅವರು ನನಗೆ ಒಬ್ಬನಿಗೆ ಇದು ಸಾಧ್ಯ ಇಲ್ಲ. ಸೊ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಭಗವಂತನಿಗೆ, ಜಗನ್ನಾಥನಿಗೆ ಶ್ರೀ ಚೈತನ್ಯ ಮಹಾಪ್ರಭು ಅವರು ಪ್ರಾರ್ಥನೆ ಮಾಡೋದು, ಯುವರ್ ಟೀಚಿಂಗ್ಸ್ ಹ್ಯಾವ್ ಬಿನ್ ಗ್ರೇಟ್ಲಿ ಡಿಪ್ರಿಶಿಯೇಟೆಡ್ ಅಂಡ್ ಇಟ್ ಇಸ್ ನಾಟ್ ಇನ್ ಮೈ ಪವರ್ ಟು ರೆಸ್ಟೋರ್ ದೆಮ್. ಯಾಕಂದ್ರೆ ಭಗವಂತನು ಕಾಲ ಸಮಯಕ್ಕೆ ಬಂದು ಒಂದು ಬೋಧನೆಗಳು ಕೊಡ್ತಾನೆ, ಆದ್ರೆ ಸಮಯದಲ್ಲಿ ಅದು ನಾಶ ಆಗುತ್ತೆ, ಧರ್ಮದ ಅವನತಿ ಆಗುತ್ತೆ. ಸೊ ಕೃಷ್ಣನು 5000 ವರ್ಷ ಹಿಂದೆ ಬಂದ್ರು, ಅವನತಿ ಆಗಿದೆ. ಮತ್ತೆ ಶ್ರೀ ಚೈತನ್ಯ ಮಹಾಪ್ರಭುವೇ ಬಂದ್ರು 500 ವರ್ಷಗಳ ಹಿಂದೆ, ಆದ್ರೂ ಅವನತಿ ಆಯ್ತು. ಸೊ ಹಾಗೆ ಹೇಳ್ತಾ ಇರೋರು, ನನಗೆ ಶಕ್ತಿ ಇಲ್ಲ. ಸೊ ಅದಕ್ಕೆ ಅವರು ಪ್ರಾರ್ಥನೆ ಮಾಡಿದ್ದು, ದಯವಿಟ್ಟು ನಿಮ್ಮ ಒಂದು ಅಂತರಂಗ ಭಕ್ತರಲ್ಲಿ ಒಬ್ಬ ವ್ಯಕ್ತಿಯನ್ನು ಕಳಿಸಿ. ಸೊ ಅವರು ಇದನ್ನ ಮುಂದುವರಿಸಲಿ, ಪ್ರಚಾರ ಕಾರ್ಯವನ್ನು ಮುಂದುವರಿಸಲಿ. ಸೊ ಇವರ ಈ ಪ್ರಾರ್ಥನೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಪ್ರಾರ್ಥನೆ. ಅವ್ರು ಜಗನ್ನಾಥಪುರಿಯಲ್ಲಿ ನೆಲೆಸಿದ್ದು. ಜಗನ್ನಾಥಪುರಿ ದೇವಸ್ಥಾನದಲ್ಲಿ ಅಲ್ಲಿ ಬಹಳ ದೇವಿ ದೇವತೆಗಳ ಮಂದಿರಗಳು ಕೂಡ ಇದೆ. ಅಲ್ಲಿ ಒಂದು ದೇವಿ ಬಿಮಲಾದೇವಿ. ಸೊ ಬಿಮಲಾದೇವಿ ಅಂದ್ರೆ ಮೋಸ್ಟ್ಲಿ ಅದೇ ಶ್ರೀಮತಿ ರಾಧಾರಾಣಿ ಅವರ ವಿಸ್ತರಣೆ, ಲಕ್ಷ್ಮೀದೇವಿ ವಿಸ್ತರಣೆ, ಪಾರ್ವತಿನೇ ಅನ್ಸುತ್ತೆ ಬಿಮಲಾದೇವಿ. ಸೊ ಅವ್ರಿಗೆ ಅವ್ರಿಗೂ ಕೂಡ ಪ್ರಾರ್ಥನೆ ಮಾಡಿರ್ತಾರೆ. ಸೊ ಹಾಗೆ ಮಾಡಿ ಮತ್ತೆ ಅವ್ರ ಮಗ ಯಾರು ಹುಟ್ಟುತ್ತಾರೆ ಅವ್ರಿಗೆ ಹೆಸರಿಟ್ಟಿದ್ದು ಬಿಮಲ ಪ್ರಸಾದ, ಬಿಮಲಾದೇವಿಯರ ಪ್ರಸಾದ. ಬಿಮಲಾದೇವಿ ಅಂದ್ರೆ ಜಗನ್ನಾಥ ಮಂದಿರದಲ್ಲೇ ಒಂದು ಮೂರ್ತಿ, ಆರಾಧ್ಯ ದೇವಿ. ಸೊ ಅವರ ಪ್ರಸಾದ. ಹಾಗೆ ಇವರೆಲ್ಲ ಮಕ್ಕಳು, ಒಬ್ಬೊಬ್ಬರ ಹೆಸರು ಲಲಿತಾ ಪ್ರಸಾದ, ಇನ್ನೊಬ್ರು
ದಿನಗುರು ಗೋಪಾಲ್ ಭಕ್ತಿಸಿದ್ಧಾಂತ ಪ್ರಭು ಬ್ರದರ್ ಅವ್ರಿಗೆ, ಹಾಗೆ ಅವ್ರಿಗೆ ಎಷ್ಟೋ ಜನ 11 ಜನ ಮಕ್ಕಳು ಅನ್ಸುತ್ತೆ ಇವ್ರಿಗೆ. ಅದರಲ್ಲಿ 6 ಜನ ಸನ್ಯಾಸಿಗಳು. ಆ ತರ ಇವರು ಆಚಾರ್ಯ ಭಕ್ತಿ ವಿನೋದ್ ಠಾಕೂರ್. ಸೊ ಎನಿವೇ, ಸೊ ಅದರಲ್ಲಿ ಒಬ್ಬರು ಇವರು ಯಾರು, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ಭಕ್ತಿ ಸಿದ್ಧಾಂತ ಇವರು ಮೊದಲಿಂದಾನೇ ಸನ್ಯಾಸಿ, ಇವರು ನೈಷ್ಠಿಕ ಬ್ರಹ್ಮಚಾರಿ ಅಂತ ಹೇಳ್ತಾರೆ. ಇವರು ಗೃಹಸ್ಥಾಶ್ರಮ ಪ್ರವೇಶನೇ ಆಗಿಲ್ಲ, ಅವ್ರು ಮೊದಲಿಂದಾನೇ ಅವರು ಹಾಗೆ ಪ್ರಚಾರಕ್ಕಂತಾನೆ ಫುಲ್ ಇದಾಗಿ ಅವರು ಭಗವಂತನ ಇದರಿಂದ ಅವರ ಜನ್ಮ. ಸೊ ಅವರ ಬಗ್ಗೆ ಹೇಳ್ತಾ ಇದ್ದಾರೆ, ಅವ್ರು ಹುಟ್ಟಿದಾಗ್ಲೇ ಈ ವಾಸ್ ಬಾರ್ನ್ ವಿತ್ ಅಂಬಿಲಿಕಲ್ ಕಾರ್ಡ್. ಅವರು ಈಗ ಈ ಅಂಬಿಲಿಕಲ್ ಕಾರ್ಡ್ ಏನ್ ಹೇಳ್ತೀವಿ ನಾವು, ತಾಯಿಯ ಗರ್ಭಕ್ಕೆ ನಮಗೆ ಆ ಕೋಶಕ್ಕೆ ಕನೆಕ್ಷನ್. ಪ್ರತಿಯೊಂದು ಮಗು ಹುಟ್ಟಬೇಕಂದ್ರೆ ಅದು ಗರ್ಭದಲ್ಲಿ ಅದೇ ಕನೆಕ್ಷನ್ ನಮಗೆ. ನಮ್ಮ ಎಲ್ಲ ನೀರು ಗಾಳಿ ಎಲ್ಲ ಒಕ್ಕಳ ನಮ್ಮ ಒಕ್ಕಳದಿಂದ ಒಕ್ಕಳ ಬಳ್ಳಿನ ಒಕ್ಕಳ ಬಳ್ಳಿ. ಸೊ ಒಕ್ಕಳ ಬಳ್ಳಿ. ಸೊ ಇವ್ರು ಹೇಳ್ತಾರೆ, ಈ ಒಕ್ಕಳ ಬಳ್ಳಿ ಅವರ ಕತ್ತು ಸುತ್ತು ಹೋಯ್ತಂತೆ. ಇದೊಂದು ಶುಭ ಸೂಚನೆ. ಸೊ ಒಕ್ಕಳ ಬಳ್ಳಿ ಅದು ಎಲ್ಲಿ ಬೇಕಾದ್ರೂ ಇರ್ಬೋದು, ಹೇಗೆ ಬೇಕಾದ್ರೂ ಇರ್ಬೋದು. ಆದ್ರೆ ಇವರಿಗೆ ಅವ್ರು ಹುಟ್ಟಿದಾಗ್ಲೇ, ಅವರು ಹೊರಗೆ ಮಗು ಬಂದಾಗ್ಲೇ ಅದು ಅವ್ರಿಗೆ ಹೇಗೆ ನಾವು ಎಲ್ಲವರ ನೋಡಿ ಜನವಾರ ಜೇನು ಇದು ಜನವಾರ ಹಾಗೆ. ಸೊ ಹಾಗೆ ಜನವಾರ ಹೇಗೆ ಹಾಕ್ತೇವೆ ನಾವು, ಅದೇ ಇದರಲ್ಲಿ ಸ್ಥಳದಲ್ಲಿ ಇದು ಒಕ್ಕಳ ಬಳ್ಳಿ ಬಂದಿದೆ ಅಂತ ಹೇಳ್ತಾರೆ. ಸೊ ಅದೊಂದು ಸೂಚನೆ, ಇವರು ಸಾಮಾನ್ಯ ಇದಲ್ಲ ಇವರು ಅಂತ ಆ ಸೂಚನೆ, ಫಸ್ಟ್ ಸೂಚನೆ ಅಂತ ಹೇಳ್ತಾರೆ ಅವ್ರ ಬಗ್ಗೆ. ಮತ್ತೆ ಇನ್ನೊಂದು ಸೂಚನೆ, ಮತ್ತೆ ಇನ್ ಸ್ವಲ್ಪ ದಿವಸಕ್ಕೆ ಅವರಿಗೆ 6 ತಿಂಗಳಿರುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಆ ಸಮಯಕ್ಕೆ. 1874 ಇವರು ಹುಟ್ಟಿದ್ದು ಫೆಬ್ರವರಿಯಲ್ಲಿ. ಸೊ ರಥಯಾತ್ರೆ ಆಗುತ್ತೆ ಜೂನ್ ಜುಲೈ ಸಮಯಕ್ಕಾಗುತ್ತೆ. ಸೊ ಆದ್ರೆ ಇವರು ಎಷ್ಟು ವಯಸ್ಸು ಇರುತ್ತೆ, 5-6 ತಿಂಗಳಷ್ಟೇ ವಯಸ್ಸು. ಸೊ ಆ ಸಮಯಕ್ಕೆ ಹೇಳ್ತಾರೆ, ಪ್ರತಿ ಇವ್ರ ಮನೆ ಈಗಲೂ ಕೂಡ ನಾವು ಜಗನ್ನಾಥಪುರಿಗೆ ಹೋದ್ರೆ ಭಕ್ತಿ ಸಿದ್ಧಾಂತ ಠಾಕೂರ್ ಅವರ ಗೋಡಿ ಮಠ ಅವ್ರು ಹುಟ್ಟಿದ ಸ್ಥಳದಲ್ಲೇ ಕೇಂದ್ರ ಇದೆ ಅಲ್ಲಿ. ಸೊ ಒಮ್ಮೆ ನಾವು ಲಾಸ್ಟ್ ಮಾಯಾಪುರ್ ಹೋದಾಗ ಅಲ್ಲೆಲ್ಲ ಫ್ರೆಶ್ ಅಪ್ ಹಾಕೊಂಡು ಹೋಗಿ ಅಲ್ಲಿ ಕೂಡ ಸ್ಟೇ ಕೂಡ ಮಾಡ್ಬೋದು, ಗೆಸ್ಟ್ ಹೌಸ್ ಫೆಸಿಲಿಟಿ ಇದೆ. ಸೊ ಎನಿವೆ, ಸೊ ಅಲ್ಲಿ ಅದು ರಥಯಾತ್ರೆ ರಥ ಬೀದಿಯಲ್ಲೇ ಇದೆ. ಸೊ ಇವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಮನೆ ಎದುರೆ ಈ ರಥ ಬೀದಿಯಲ್ಲಿ ರಥ ಹೋಯ್ತು, ಜಗನ್ನಾಥ ರಥ ಹೋಗುತ್ತೆ. ಸೊ ಹೇಳ್ತಾರೆ, ಜಗನ್ನಾಥ ರಥ ಇವ್ರ ಮನೆ ಮುಂದೆ ಬಂದು ನಿಂತೋಯ್ತು. ಸೊ ಹೀಗೆ ಬಂದಿತ್ತು. ಕೆಲವೊಮ್ಮೆ ಜಗನ್ನಾಥ ರಥ ಹೀಗೆ ಅದು ವೇಗವಾಗಿ ಚಲಾವಣೆ ಆಗುತ್ತೆ, ಒಮ್ಮೊಮ್ಮೆ ಚಲಾವಣೆ ಆಗೋದೇ ಇಲ್ಲ, ನಿಂತೋಗ್ಬಿಡುತ್ತೆ. ಸೊ ಈ ರೀತಿ ಎಲ್ಲ ಇದೆ. ಅದು ರಥ ಹೇಳ್ತಾರೆ, ರಥ ಕೂಡ ಅದು ಚಲನೆ ಆಗೋದು ಅದು ಭಗವಾನ್ ಜಗನ್ನಾಥನ ಇಚ್ಛೆಯ ಮೇಲೆ ಚಲನೆ ಆಗೋದು. ಅದು ಜನರು ಅಲ್ಲಿ ಎಳಿತಾ ಇದ್ದಾರೆ ಬಹಳ ಬಲವಿಂದ, ಅದರಿಂದ ಅಂತಲ್ಲ, ಅದಾಗೋದೇ ಜಗನ್ನಾಥ ರಥ ಎಲ್ಲೂ ಕೂಡ, ಜಗನ್ನಾಥ ಪುರಿಯಿಂದನೂ ಅಷ್ಟೇ ಅಲ್ಲ, ಎಲ್ಲೂ ಕೂಡ ಆದ್ರೂ ಜಗನ್ನಾಥನ ಇಚ್ಛೆ ಇದ್ದಾನೆ ಆಗೋದು. ಮತ್ತೆ ಒಮ್ಮೊಮ್ಮೆ ಅವನು ಸ್ಪೀಡ್ ಹೋಗ್ತಾನೆ, ಒಂದ್ಸಲ ನಿಧಾನ ಹೋಗ್ತಾನೆ. ನಾವು ಕೂಡ ಗಾಡಿಯಲ್ಲಿ ಬೇಗ ಹೋಗೋಣ ಫಾಸ್ಟ್ ಹೋಗಿ, ಒಂದ್ಸಲ ಬೇಗ ಯಾಕೆ ಅಷ್ಟು ಫಾಸ್ಟ್ ಹೋಗಿ ನಿಧಾನ ಹೋಗುದು. ಅಲ್ಲಿ ಭಗವಂತನು ಅವನೆಲ್ಲರಿಗೂ ತನ್ನ ದರ್ಶನವನ್ನು ಕೊಡೋದು, ತನ್ನ ಎಲ್ಲರನ್ನು ಅನುಗ್ರಹಿಸೋದು, ಹಾಗೆ ನಿಧಾನವಾಗಿ ಹೋಗ್ತಾನೆ. ಸೊ ಎನಿವೆ, ಸೊ ಇವಾಗ ಇವರು ಹುಟ್ಟೋ ಸಮಯಕ್ಕೆ ಹೇಳ್ತಾರೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹುಟ್ಟೋ ಸಮಯಕ್ಕೆ ಆ ಜಗನ್ನಾಥ ರಥದಲ್ಲಿ ಬಂದು ಇವ್ರ ಮನೆ ಮುಂದೆನೆ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು. ಸೊ ಆಗ ಅಲ್ಲಿ ನಿಂತ ಮೇಲೆ ಇವ್ರ ತಾಯಿ, ಚಿಕ್ಕ ಮಗು, ಸೊ ಇವ್ರ ತಾಯಿ, ಸೊ ಇವರು ಅವಕಾಶ ತಗೊಂಡು ಭಗವಂತನ ಹತ್ತಿರನೇ ದರ್ಶನ ಮಾಡೋಣ ಅಂತ ಇವರು ಅವ್ರಿಗೆ ಅನುಮತಿ ಕೊಡ್ತಾರೆ. ಯಾಕಂದ್ರೆ ಇವರು ಅಲ್ಲಿ ಇರುವ ಮೆಜಿಸ್ಟ್ರೇಟ್ DC, ಸೊ ಅವ್ರಿಗೆ ಅಧಿಕಾರಿಯ ಹೆಂಡತಿ. ಸೊ ಅವ್ರಿಗೆ ನೀವಾಯ್ತು ಹತ್ತಿರದಲ್ಲಿ ಹೋಗಿ ಅಂತ ಆ ಜಗನ್ನಾಥ ರಥದ ಮೇಲೆ ಇವ್ರಿಗೆ ಬಿಡ್ತಾರೆ. ರಥ ಮೇಲೆ ಜಗನ್ನಾಥನ ರಥ ಬಿಟ್ಟಾಗ ಇವರು ಹೇಳ್ತಾರೆ, ಮಗು ಅಲ್ಲ ಕರ್ಕೊಂಡೋಗಿದ್ದೆ, ಮಗುನ ಅಲ್ಲಿ ದೇವ್ರಿಗೆ ಬಿಟ್ರೆ ಮಗು ನಮಸ್ಕಾರ ಮಾಡುತ್ತೆ. ಜಗನ್ನಾಥ ಚಿಕ್ಕ ಮಗುನೇ ನಮಸ್ಕಾರ ಮಾಡುತ್ತೆ. ಮತ್ತೆ ಭಗವಂತನ ಜಗನ್ನಾಥನ ಮೇಲೆ ಹಾಕಿದ ಹೂಹಾರ ಮಗು ಮೇಲೆ ಬೀಳುತ್ತೆ. ಸೊ ಇದು ಕೂಡ ಇದು ಅಲ್ಲಿ ಸೂಚನೆ, ಈ ಮಗು ಸಾಮಾನ್ಯ ಮಗು ಅಲ್ಲ, ಇದು ಈ ಮಗು ಭಗವಂತನ ಅವ್ರಿಗೂ ಅರ್ಥ, ಈ ಮಗು ನಾನು ಪ್ರಾರ್ಥನೆ ಮಾಡಿದ ಮಗುನೇ ಅಂತ ಭಕ್ತಿ ವಿನೋದ್ ಠಾಕೂರ್ ಕೂಡ ಇದಾಗುತ್ತೆ ನೋಡಿ. ಸೊ ಇದಾದ್ಮೇಲೆ ಪೂಜಾರಿಗಳು ಎಲ್ಲ ಇನ್ನ ಹೇಳ್ತಾರೆ, ಮಗ ತಾಯಿ ಇವರು ದೊಡ್ಡ ಭಕ್ತರು ಇವರು ಅಂತ, ಭಕ್ತ ಆಗ್ತಾನೆ, ಭಕ್ತನು ಕೂಡ ಅಂತ ಹೇಳ್ತಾರೆ. So when Bhakti Vinod Thakur learned that this Lord's garland had fallen on his son, he realized that this was the son of whom he had prayed. So ಯಾರು ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ದೆ ಅದೇ ಮಗು ಅಂತ ಅವ್ರ ತಂದೆ ಕೂಡ ಮನವರಿಕೆ. ಆಮೇಲೆ ಇದು ಅವರ ಈ ಒಂದು ದೃಢ ನಿಶ್ಚಯ, ಒಂದು ಡಿಟರ್ಮಿನೇಷನ್ ಅದರ ಬಗ್ಗೆ ಹೇಳ್ತಾರೆ. ಇನ್ನೊಂದು ಸನ್ನಿವೇಶ, ಅಸಾಧಾರಣ ಸನ್ನಿವೇಶ. ಇವರ ವಯಸ್ಸು 4, ಸೊ ಚಿಕ್ಕ ಮಗು, 4 ವಯಸ್ಸು. ಸೊ ಆ ವಯಸ್ಸಿನಲ್ಲಿ ಒಂದು ಸಲ ಅವ್ರ ತಂದೆನು ಮನೆಯಲ್ಲಿ ದೇವರಿಗೆ ಅರ್ಪಣೆ ಮಾಡುವ ನೈವೇದ್ಯ ಇರುತ್ತೆ.
ಸೊ ನಮಗೂ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ ಅಲ್ಲಿ ಹೇಳ್ತಾ ಇರ್ತಾರೆ ಅವರು. ಸೊ ಅವ್ರು ಬಂದು ದೇವ್ರಿಗೆ ಬಂದನ್ನ ಅಣ್ಣನ ತೊಗೊಂಡೋಗ್ಬಿಟ್ರು. ಎನಿವೆ ಅದನ್ನ ಅವ್ರು ಅರ್ಪಣೆ ಮಾಡಿ ತಿಂದ್ರೆ ತೊಂದರೆ ಇಲ್ಲ, ಯಾರು ತಗೊಂಡ್ರು ಭಗವಂತನಿಗೆ ಅರ್ಪಣೆ ಮಾಡಿ. ಸೊ ಇಲ್ಲಿ ಆದ್ರೆ ಚಿಕ್ಕ ಮಗು ಗೊತ್ತಿಲ್ಲ. ಚಿಕ್ಕ ಮಗು ಗೊತ್ತಿಲ್ಲ ಅಂದ್ರೆ ಏನ್ ಮಾಡುತ್ತೆ, ಚಿಕ್ಕ ಮಗು ಮಾವಿನ ಹಣ್ಣನ್ನ ತಿನ್ಬಿಡುತ್ತೆ. 4 ವರ್ಷದ ಮಗು, 4 ವರ್ಷಕ್ಕೆ ಏನು ಅಷ್ಟು ಚಿಂತೆ ಇದಿರಲ್ಲ, ಬುದ್ಧಿ ಇರಲ್ಲ, ಜ್ಞಾನ ಇರೋದಿಲ್ಲ, ಇನ್ನೊಂದಿರೋದಿಲ್ಲ. ಸೊ ಆದ್ರೆ ಭಕ್ತಿ ವಿನೋದ ಠಾಕೂರ್ ಅವರು ಹೇಳ್ತಾರೆ ತನ್ನ ಮಗುವಿಗೆ, ಯಾರಿಗೆ, ಯಾಕೆ ನೀನು ಇದು ಮಾಡಿದ್ದು, ಇದು ಅಪರಾಧ, ಇದು ತುಂಬಾ ಖಂಡಿಸಿದಲ್ಲ, ಆದ್ರೆ ಒಂದು ತಿಳುವಳಿಕೆ ಜ್ಞಾನ ಕೊಟ್ಟದ್ದು. ಇದು ಕೃಷ್ಣನಿಗೆ ಅರ್ಪಣೆ ಆಗ್ಬೇಕಾಯ್ತು, ಇದು ಕೃಷ್ಣನಿಗೆ ಅರ್ಪಣೆ ಆಗೋದ್ರಿಂದ ನೀನ್ ತಿಂದಿರೋದು ಇದು ಅಪರಾಧ, ಇದು ತಪ್ಪು ಇದು ಅಂತ ಹೇಳಿ. ಸೊ ಹೇಳ್ತಾರೆ ಅವ್ರ ಅಷ್ಟಕ್ಕೆ, ಅವ್ರ ತಂದೆ ಹೇಳಿದ ಅಷ್ಟು ಮಾತಿಗೆ ಅವ್ರು ಎಷ್ಟು ಸೀರಿಯಸ್ ತಗೊಂಡ್ರು ಅಂದ್ರೆ ಅವ್ರ ಜೀವನಾದ್ಯಂತ ಮಾವಿನ ಹಣ್ಣು ತಿನ್ಲಿಲ್ಲ. ನಮ್ಮ ಡಿಟರ್ಮಿನೇಷನ್ ಇರುತ್ತೆ, ಇವತ್ತು ಇರುತ್ತೆ, ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಫಿನಿಶ್ ಖತಮ್, ನಾಳೆ ಬೆಳಿಗ್ಗೆ ಮಂಗಳಾರತಿಗೆ ಬರ್ಬೇಕು ಅಂದ್ರೆ ಮತ್ತೆ ನಾಳೆ ಬೆಳಿಗ್ಗೆ ಬರೋದಿಲ್ಲ, ಆಯ್ತು ಫಿನಿಶ್, ನಾಳೆ ಡಿಟರ್ಮಿನೇಷನ್ ಖತಮ್ ಅದು. ಸೊ ಆದ್ರೆ ಇವ್ರದಾಗಲ್ಲ, ಆಚಾರ್ಯರಂದ್ರೆ ಡಿಟರ್ಮಿನೇಷನ್. ಏನ್ ಹೇಳ್ತಾರೆ, ಯಶಾಂ ತ್ವಂತಗತಾಂ ಪಾಪಂ ಜನಾನಾಂ ಪುಣ್ಯ ಕರ್ಮಾಣಂ ತೇದ್ವಂದ್ವ ಮೋಹನ ಮುಕ್ತ ಭಜತೆ ಮಾಂ ದೃಢವ್ರತ. ದೃಢವ್ರತ ಅಂದ್ರೆ ಅದು ಹೇಳ್ತಾರೆ, ಅದು ಜನ್ಮ ಆ ರೀತಿ ಆಯ್ತು, ದೃಢವ್ರತ ಬರುತ್ತೆ. ಧ್ರುವ ಮಹಾರಾಜ್ ದೃಢವ್ರತ ಕೇಳ್ತೀವಿ ನಾವು. ಅವ್ರ ಚಿಕ್ಕಮ್ಮ ಸ್ವಲ್ಪ ಅವಹೇಳನ ಮಾಡಿದ್ದು, ಮತ್ತೆ ಅವರಷ್ಟು ಅದನ್ನ ಇದು ತಗೊಂಡವರು, ಡಿಟರ್ಮಿನೇಷನ್. ಚಿಕ್ಕ ಮಗು ಆದ್ರೂ ಕೂಡ ಅವರು ತಪಸ್ಸೆ ಮಾಡಕ್ಕೆ ರೆಡಿ, ಅವರು ಅಲ್ಲಿ ಕಾಡಿಗೆ ಹೋಗಿ ಅಲ್ಲ ಅಷ್ಟು ಆ ರೀತಿ. ಅದೇ ರೀತಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಆಚಾರ್ಯರು, ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ, ನಾನು ಅಪರಾಧಿ, ಸೊ ಹಾಗಾಗಿ ನಾನು ಅದನ್ನ ನಾನು ತಗೊಳ್ಳೋದಿಲ್ಲ. ಎಷ್ಟೋ ಸಲ ಹೇಳ್ತಾರೆ ಪ್ರಭುಪಾದರು, ಮತ್ತೆ ಅವ್ರ ಶಿಷ್ಯರು ಅವ್ರಿಗೆ ಅವ್ರ ಆಚಾರ್ಯರಾದ್ಮೇಲೆ ತರ್ತಾರೆ, ದೇವ್ರಿಗೆ ಅರ್ಪಣೆ ಮಾಡಿ ಮತ್ತೆ ಪ್ರಸಾದವನ್ನು ಕೊಡ್ತಾರೆ. ಸೊ ಆದ್ರೆ ಇವ್ರು ಯಾವಾಗ್ಲೂ ಅದನ್ನೇ ನೆನ್ಪಿಟ್ಕೊಳ್ತಾರೆ, ನಾನು ಒಬ್ಬ ಅಪರಾಧಿ, ಸೊ ನಾನು ತಗೊಳಕ್ಕೆ ಸಾಧ್ಯ ಇಲ್ಲ. ಹಾಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹಾಗೆ ಸಂಪೂರ್ಣ ಜೀವನವೇ ಅವರು ಆ ರೀತಿ ಈ ಒಂದು ಚಿಕ್ಕ ಒಂದು ಸಂಗತಿನೂ ಅವರು ನೆನಪಿಟ್ಕೊಂಡು ಅವರು ಜೀವನಾದ್ಯಂತ ಅವರು ಮಾವಿನ ಹಣ್ಣೆ ತಿನ್ಲಿಲ್ಲ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ಇಲ್ಲಿ 25 ವರ್ಷವರೆಗೂ ಹೇಳ್ತಾರೆ, ಚಿಕ್ಕ ವಯಸ್ಸು 5-6 ವಯಸ್ಸಿಗೆ ಅವರು ಎಲ್ಲ ಭಗವದ್ಗೀತೆ ಎಲ್ಲ ಫುಲ್ ಅವರು ಪ್ರವೀಣರಾಗಿರು. ಕೇವಲ ಒಂದು ಏನೋ ಒಂದು ಪ್ಯಾರೆಟ್ ಗಿಳಿತಾರಲ್ಲ, ಇವಾಗ ನಾವು ಗಿಳಿತರ ಕಲ್ತ್ಕೊಳ್ತೀವಿ ನಾವು ಇಲ್ಲ ನಾವು ಮಕ್ಕಳಿಗೆ ಕೂಡ ಗಿಳಿತರ ಕಲಿಸಬಹುದು ಪರ್ಟಿಕ್ಯುಲರ್ಲಿ ಅವ್ರಿಗೆ ಚಿಕ್ಕ ವಯಸ್ಸಲ್ಲಿ. ಎನಿವೆ ಅದು ಮುಂದೆ ಆದ್ರೂ ಅದು ಹೆಲ್ಪ್ಫುಲ್ ಆಗುತ್ತೆ ಅವ್ರಿಗೆ. ಆದ್ರೆ ಸದ್ಯಕ್ಕೆ ಕೇಳ್ಬೇಕು ಅಂದ್ರೆ ಮಕ್ಕಳಿಗೆ ತಿಳುವಳಿಕೆ ಇಲ್ಲ. ಇದು ಮಂತ್ರಗಳು, ವೇದ ಮಂತ್ರಗಳು ಸಾಮಾನ್ಯ ಅಲ್ಲ, ಆ ಶಬ್ದಗಳು ಕೂಡ ಅಷ್ಟು ಪ್ರಬಲವಾದದ್ದು. ಆದ್ರೂ ಕೂಡ ಅದು ನಾವು ಹೆಚ್ಚಾಗಿ ಗಿಳಿತರನೇ ನಾವು ಕಲ್ತಿರೋದು, ಅದು ನೆನ್ಪಿಟ್ಕೊಳ್ಳೋದು. ಮಕ್ಕಳು ಕೂಡ ಆ ರೀತಿ ಆಗಿಲ್ಲ. ಆಚಾರ್ಯರು ಅದರ ಫುಲ್ ಸಾರವನ್ನು ಅವರು ಜೀರ್ಣ ಮಾಡ್ಕೊಂಡು ಭಗವದ್ಗೀತಾ ಭಾಗವತ. ಮತ್ತೆ ಅವರು ಶಾಲೆಗೂ ಕೂಡ ಹೋಗೋದು ಚಿಕ್ಕ ವಯಸ್ಸಿನಲ್ಲಿ. ಅವರು ಮೋಸ್ಟ್ ಶಾಲೆ ಕಾಲೇಜ್ ಹೋಗ್ಲಿಲ್ಲ ಅಂತ ಅನ್ಸುತ್ತ. ಅವ್ರು ಆಮೇಲೆ ಬಿಟ್ಬಿಟ್ರು. ಅವ್ರು ಹೇಳಿದವ್ರ ತಂದೆಗೆ, ನಿಮ್ಮ ಪುಸ್ತಕಗಳು ನೀವು ಏನ್ ಬರ್ದೀರ ನಾನು ಅದನ್ನೇ ಓದ್ತೀನಿ, ಅದೇ ಸಾಕು. ಅವ್ರ ತಂದೆ ದೊಡ್ಡ ಆಚಾರ್ಯರು, ಅವರೇ ಆಗ್ಲೇ ಭಕ್ತಿ ಗ್ರಂಥಗಳು, ಭಾಗವತ, ಚೈತನ್ಯ ಚರಿತಾಮೃತ, ಎಷ್ಟೆಷ್ಟೆಲ್ಲ ಅವರೆಲ್ಲ ಟೀಕೆಗಳು ಬರಿತಾ ಇದ್ದಾರೆ. ಸೊ ಇವರೇ ಅದನ್ನೇ ಸ್ಟಡಿ ಮಾಡಿ, ಇದೇ ಸಾಕು, ವೇದಶಾಸ್ತ್ರ ಇದ್ರೆ ಸಾಕು, ನಾನೇನ್ ಬೇರೆ ಕಲಿಯೋದಿಲ್ಲ. ಮತ್ತೆ ಹಾಗೂ ಅವ್ರ ಜೊತೆಗೆ ಸ್ವಲ್ಪ ಗಣಿತಶಾಸ್ತ್ರ ಮತ್ತೆ ಸಂಸ್ಕೃತಗಳೆಲ್ಲ ಸ್ವಲ್ಪ ಪರಿಣತಿ ಪಡಿತಾರೆ. ಪರಿಣತಿ ಪಡೆದು ಇದು ಕೂಡ ಇದು ಶಾಸ್ತ್ರ ಕೂಡ ಅವ್ರು ಪಡಿತಾರೆ. ಜ್ಯೋತಿಷ್ ಶಾಸ್ತ್ರದ ಬಗ್ಗೆ ಒಂದು ಪುಸ್ತಕ, ಸೂರ್ಯ ಸಿದ್ಧಾಂತ ಅನ್ನೋ ಒಂದು ಪುಸ್ತಕ ಏನೋ ಇದೆ. ಸೊ ಇವರು ಅದಕ್ಕೆ ಮೇಲೆ ಟೀಕೆ ಬರೀತಾರೆ. ಸೂರ್ಯ ಸಿದ್ಧಾಂತ ಅನ್ನೋದು ಅದು ಜ್ಯೋತಿಷ್ ಶಾಸ್ತ್ರಜ್ಞರು ಈಗಲೂ ಕೂಡ ಉಪಯೋಗಿಸ್ತಾರೆ. ಸೊ ಹೇಳ್ತಾರೆ, ಇದಕ್ಕೆ ಅವರು ಎಷ್ಟೊಂದು ಹೇಗಿರುತ್ತೆ, ಟೀಕೆಗಳು ಹೇಗಿರುತ್ತೆ ಅವ್ರಿಗೆ ಗೊತ್ತಿರೋದಿಲ್ಲ, ಇದನ್ನ ಹೇಗೆ ಅಪ್ಲೈ ಮಾಡೋದು, ಹೇಗೆ ಫಾರ್ಮುಲಾ, ಹೇಗೆ ಇದನ್ನ ಸ್ವಲ್ಪ ಡೈಲಮಾ, ದ್ವಂದ್ವ ಇರುತ್ತೆ. ಆದ್ರೆ ಹೇಳ್ತಾರೆ, ಈ ಪುಸ್ತಕದಲ್ಲಿ ಇವರು ಎಷ್ಟೋ ದ್ವಂದ್ವಗಳನ್ನೆಲ್ಲ ಕೂಡ ಅವ್ರು ಪರಿಹಾರ ಮಾಡಿದ್ದಾರೆ. ಸೊ ಅವರು ಅವ್ರು ಬರೆದಾಗ ಅವ್ರಿಗೆ ವಯಸ್ಸು ಇದು ಮೋಸ್ಟ್ ಬಹಳ ಚಿಕ್ಕ ವಯಸ್ಸಿದೆ. ಇಲ್ಲಿ 25 ಅಂತ ಹೇಳ್ತಾರೆ, ಮೋಸ್ಟ್ ಇನ್ನ ಕಡಿಮೆ ಇದ್ರು ಇರ್ಬೋದು. ಸೊ ಅಷ್ಟು ವಯಸ್ಸಿಗೆ ಅವ್ರಿಗೆ ಬರ್ದದ್ದು. ಮತ್ತೆ ಹಾಗಾಗಿ ಅವ್ರಿಗೆ ಇಲ್ಲಾಂದ್ರೆ 16 ವಯಸ್ಸ, ಎನಿವೆ ಆತರ 16-20 ಚಿಕ್ಕ ವಯಸ್ಸೆ. ಸೊ ಹಾಗೆ ಅವರಿಗೆ ಅಲ್ಲಿರೋ ಒಂದು ಅವ್ರಿಗೆ ಸಿದ್ಧಾಂತ ಸರಸ್ವತಿ ಅನ್ನೋದೊಂದು ಬಿರುದು ಕೊಡೋದು, ಯಾರು ತುಂಬಾ ಪಂಡಿತರಾಗಿರ್ತಾರೆ ಅವ್ರಿಗೆ. ಹಾಗೆ ಇವ್ರಿಗೆ ಸೂರ್ಯ ಸಿದ್ಧಾಂತ ಅಂತ ಬರೆದ ಮೇಲೆ ಇವರಿಗೆ ಸಿದ್ಧಾಂತ ಸರಸ್ವತಿ ಅಂತ ಇವರಿಗೆ ಬಿರುದು ಕೊಟ್ಟಿದ್ರು ಇವರಿಗೆ. ಮತ್ತೆ ಇವರು ಭಕ್ತಿ ಸಿದ್ಧಾಂತ ಸರಸ್ವತಿ ಅಂತ ಆಚಾರ್ಯರಾಗಿ ಹೆಸರು. ಸೊ ನಂತರ ಯಾರು ಈ ಫೋಟೋ ಗೌರಿ ಕಿಶೋರ್ ದಾಸ್ ಬಾಬಾಜಿ.
ಹಾ ಮಾತಾಜಿ, ಧನ್ಯವಾದ. ಸೊ ಗೌರಕಿಶೋರ್ ದಾಸ್ ಬಾಬಾಜಿ, ಸೊ ಇವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಗುರುಗಳು. ಸೊ ಇವರ ನೇರವಾಗಿ ಇವರು ಅವರ ತಂದೆಯಿಂದನೇ ದೀಕ್ಷೆ ತಗೊಳ್ಬೋದಾಗಿತ್ತು ಭಕ್ತಿ ವಿನೋದ್ ಠಾಕೂರ್ ಅವರು. ಆದ್ರೆ ಭಕ್ತಿ ವಿನೋದ್ ಠಾಕೂರ್ ಅವರು ಅವ್ರಿಗೆ ಇವರ ಹತ್ರ ಕಳಿಸ್ತಾರೆ. ಸೊ ನೀನು ಇವರಿಂದ ನಿನ್ನ ದೀಕ್ಷೆಯನ್ನು ಪಡಿಬೇಕು, ಇವರದ ಶಿಕ್ಷತೆಯನ್ನು ಸ್ವೀಕರಿಸಬೇಕು ಅಂತ. ಸೊ ಹೇಳ್ತಾರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರೇ ಹೇಳ್ತಾರೆ, ಒಮ್ಮೆ ಹೇಳ್ತಾರೆ. ಸೊ ನಾನು ಈ ತರ ಭಕ್ತಿ ವಿನೋದ್ ಠಾಕೂರ್ ಅವ್ರ ಮಗ, ಆಕ್ಚುಲಿ ಇಲ್ಲ ಆಚಾರ್ಯರು ಆ ಭಾವದಲ್ಲಿಲ್ಲ, ಆದ್ರೂ ಅವ್ರು ಹೇಳೋ ರೀತಿ ಏನಂದ್ರೆ, ನಾನು ಭಕ್ತಿ ವಿನೋದ್ ಠಾಕೂರ್ ಆಚಾರ್ಯರ ಮಗ. ಸೊ ಹಾಗೆ ನಾನು ಸ್ವಲ್ಪ ಕಲ್ತಿದ್ದೇನೆ, ಈಗೆಲ್ಲ ಸಂಸ್ಕೃತ ಇದು ಅದೆಲ್ಲ ಪಂಡಿತ ಪುಸ್ತಕ ಬರೆದಿದ್ದೇನೆ. ಸೊ ಹಾಗೆ ನನ್ನನ್ನು ಅವರು ಶಿಷ್ಯನಾಗಿ ಸ್ವೀಕರಿಸಿಬಿಡ್ತಾರೆ ಅಂತ ಅನ್ಕೊಂಡೆ. ಅದೇ ಅವ್ರು ಸ್ವೀಕರಿಸ್ತೀನಿ ಫಸ್ಟ್. ಇದಕ್ಕೆ ಅವರು ಗೌರಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಸ್ವೀಕರಿಸ್ತಾರೆ. ಗೌರಕಿಶೋರ್ ದಾಸ್ ಬಾಬಾಜಿ ಮಹಾರಾಜು ಹೇಳ್ತಾರೆ, ಇವರು ಅನಕ್ಷರಸ್ಥರು, ಇವರಿಗೆ ಸಹಿ ಕೂಡ ಮಾಡಕ್ಕಾಗ್ತಾ ಇರಲಿಲ್ಲ. ಸೊ ಇವರು ಆದರೆ ಅವ್ರ ತಂದೆಯ ಆಜ್ಞೆ ಇದ್ದದ್ದು, ಅವರಿಂದನೇ ನೀನು ದೀಕ್ಷೆ ಪಡಿಬೇಕು. ಸೊ ಇವ್ರು ಮೊದಲಿಗೆ ಅವರಿಗೆ ಹೋದಾಗ ಅವ್ರು ನಿರಾಕರಿಸಿದ್ರೆ ಅವ್ರು ಆಕ್ಚುಲಿ ಅವ್ರು ಪರೀಕ್ಷೆ ಮಾಡ್ತಾರೆ, ಅವರು ಗುರು ಶಿಷ್ಯನ ಪರೀಕ್ಷೆ ಮಾಡೋದು. ಸೊ ಪರೀಕ್ಷೆ ಮಾಡ್ತಾ ಕೊನೆಗೆ ಇವ್ರು ಹೇಳ್ತಾರೆ, ನೀವು ನನಗೆ ದೀಕ್ಷೆ ಕೊಡ್ಲಾದ್ರೆ ನಾನು ದೇಹ ತ್ಯಾಗ ಮಾಡ್ಬಿಡ್ತೇನೆ, ನನ್ನ ಜೀವನದ ಏನು ಉಪಯೋಗ ಇಲ್ಲ, ಏನು ಗುರು ಆಶ್ರಯ ಕೊಡ್ಲಿಲ್ಲ ಅಂದ್ರೆ ಕೃಷ್ಣ ಆಶ್ರಯ ಸಿಗೋದಿಲ್ಲ, ಮತ್ತೆ ಜನ್ಮ ಪಡೆದು ಪ್ರಯೋಜನ ಏನು. ಸೊ ಹಾಗೆ ಅವರೊಂದು ತೀವ್ರ ಇದನ್ನು ವ್ಯಕ್ತಪಡಿಸಿದಾಗ ಮತ್ತೆ ಅವರು ಭಕ್ತಿ ಸರಸ್ವತಿ ಠಾಕೂರ್ ಅವ್ರನ್ನ ಗೌರಕಿಶೋರ್ ದಾಸ್ ಅವರು ಸ್ವೀಕರಿಸ್ತಾರೆ. ಸೊ ಅವರ ಏಕೈಕ ಶಿಷ್ಯ ಗೌರಕಿಶೋರ್ ದಾಸ್ ಬಾಬಾಜಿ ಹೇಳ್ತಾರೆ, ಅವ್ರು ಬಾಬಾಜಿನವ್ರು ಯಾವಾಗ್ಲೂ ಕೃಷ್ಣನ ನಾಮ ಜಪದಲ್ಲಿ, ಕೃಷ್ಣ ಸ್ಮರಣೆಯಲ್ಲಿ ಸಮಾಧಿಯಲ್ಲಿದ್ದಾರೆ. ಹರಿದಾಸ್ ಠಾಕೂರ್ ಅವರು ಎಲ್ಲ ಇರೋ ರೀತಿ. ಸೊ ಹಾಗೆ ಅವರು ಯಾರನ್ನು ಶಿಷ್ಯರು ಸಹಾಯಕರು ಯಾರು ಇಟ್ಕೊಳ್ಳೋದಿಲ್ಲ, ಅವ್ರು ಏಕಾಂತವಾಗಿ ಅವರು ಇರೋರು. ಸೊ ಹೀಗೆ ಆದ್ರೆ ಅವರು ಗೌರಕಿಶೋರ್ ದಾಸ್ ಬಾಬಾಜಿ ಅವರು ಭಕ್ತಿ ಸರಸ್ವತಿ ಠಾಕೂರ್ ಅವ್ರನ್ನ ಅವ್ರ ಏಕೈಕ ಶಿಷ್ಯರನ್ನ ಸ್ವೀಕರಿಸಿ ಮತ್ತೆ ಅವ್ರಿಗೆ ಆಶೀರ್ವದಿಸ್ತಾರೆ. ಸೊ ಒಮ್ಮೆ ಯಾರೋ ಕೇಳಿದ್ದು ಇರೋದು, ಇವ್ರಿಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ, ನೀವು ದೊಡ್ಡ ವ್ಯಕ್ತಿ, ಪ್ರಚಾರ ಮಾಡ್ತಾ ಇದ್ದೀರಾ ಎಲ್ಲ ಆತರ, ಆದ್ರೆ ನಿಮ್ಮ ಗುರುಗಳು ಏನ್ ಆತರ ಇಲ್ಲ, ಅವರು ಎಲ್ಲೋ ಒಂದು ಕುಟೀರದಲ್ಲಿದ್ದಾರೆ, ಕೊಠಡಿಯಲ್ಲಿದ್ದಾರೆ, ಅವರು ಈ ತರ ಪ್ರಚಾರ ಮಾಡ್ಲಿಲ್ಲ ಅವರು. ಸೊ ಆದ್ರೆ ಹೇಳ್ತಾರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಾರೆ ಅವರ ಗುರುಗಳ ಬಗ್ಗೆ, ನನ್ನ ಗುರು ಒಂದು ಪವರ್ ಹೌಸ್ ಇದ್ದಾಗೆ. ಎಲೆಕ್ಟ್ರಿಸಿಟಿ ಬರುತ್ತೆ ನಮ್ಗೆ ಇಲ್ಲಿ ನಮ್ಗೆ ಎಲ್ಲಿಂದ ಬರುತ್ತೆ, ಇಲ್ಲಿಂದ ಎಲ್ಲೆಲ್ಲ ಮರೋಲಿ ಎಲ್ಲ ಇದೆ ಪವರ್ ಸ್ಟೇಷನ್, ಇಲ್ಲ ಕಾವು ಎಲ್ಲ ಇದೆ, ಇಲ್ಲ ಪ್ರತಿ ಕಡೆ ನೋಡ್ತೀರಿ ಪವರ್ ಹೌಸ್, ಬೆಂಗಳೂರಲ್ಲೂ ESI ಪವರ್ ಹೌಸ್ ಅಂತ. ಸೊ ಈ ತರ ಎಲ್ಲ ಪವರ್ ಸ್ಟೇಷನ್ಸ್ ಇರುತ್ತೆ. ಮತ್ತೆ ಅದು ಮೂಲತಃ ಎಲ್ಲೋ ಅದ್ರಲ್ಲಿ ರಿಸರ್ವರ್ ನೀರಿನ ಇದ್ರಲ್ಲೋ ಲಿಂಗನಮಕ್ಕಿ ಹೈಡ್ರೋ ಪವರ್, ಇಲ್ಲ ಅದು ಇನ್ನೊಂದು ನ್ಯೂಕ್ಲಿಯರ್, ಇವತ್ತು ನ್ಯೂಕ್ಲಿಯರ್ ಇದೆಲ್ಲ ಇದೆ, ಇಲ್ಲ ವಿಂಡ್ ಟರ್ಬೈನ್ಸ್ ಇದೆ, ಬೇರೆ ಅಲ್ಲಿಂದ ಬರೋದು. ಆದ್ರೆ ನಮ್ಮ ಮನೆಯಲ್ಲಿ ನಾವು ಅದಕ್ಕೆ ಇದರಿಂದ ಮೆಸ್ಕಾಮ್ KV ಇಂದ ಕನೆಕ್ಷನ್ ತಗೊಂಡ್ಬಿಟ್ಟು ನಾವು ಒಂದು ವೈರ್ ಹಾಕಿ ಅದು ಎಲೆಕ್ಟ್ರಿಕ್ ಹಾಕಿ ನಮ್ಗೆ ಸಿಕ್ಬಿಡುತ್ತೆ. ಸೊ ಹಾಗೆ ಅವರು ಗುರುಗಳು ಹೇಳೋದು, ಭಕ್ತಿ ಸರಸ್ವತಿ ಠಾಕೂರ್, ನಾನು ಆ ರೀತಿ ಒಂದು ಬಲ್ಬು, ಆದ್ರೆ ಆ ಬಲ್ಬ್ ಹಿಂದೆ ಇರೋ ಏನು ಪವರ್ ಹೌಸ್ ದೊಡ್ಡ, ಅದು ಎಲ್ಲಿ ಆ ಪವರ್ನ ಇದು ಕೊಡ್ತಾ ಇರೋದು, ವಿದ್ಯುತ್ ಕೊಡ್ತಾ ಇರೋದು, ಆ ವಿದ್ಯುತ್ ಶಕ್ತಿಯ ಮನೆ, ಅದು ನನ್ನ ಗುರು. ಸೊ ಹಾಗೆ ಆಚಾರ್ಯರು ಯಾವಾಗಲೂ ಆಚಾರ್ಯರಿಗೆ ಆ ರೀತಿ ಅವರು ನಮ್ರ ಇದು ಕೂಡ ಹೇಳ್ತಾರೆ, ಮತ್ತೆ ಅವರ ಗುರುವಿನ ಸ್ಥಿತಿ ಕೂಡ ಹೇಳ್ತಾರೆ. ಸೊ ಆ ರೀತಿ ಆಚಾರ್ಯರು ಅವರ ಒಂದು ಇದು ಆಶೀರ್ವಾದವೇ ಸಾಕು, ಅವರಿಂದಲೇ ಇವರ ಕಾರ್ಯ ನಿರ್ವಹಣೆ ಆಗುತ್ತೆ. ಸೊ ನಂತರ ಇವರು 1905 ಅಂದ್ರೆ ಈಗ ಅವ್ರಿಗೆ ಆಲ್ಮೋಸ್ಟ್ 30-31 ವರ್ಷ. ಸೊ ಅವಾಗ ಹೇಳ್ತಾರೆ ಅವರು ಈ ಹರಿನಾಮವನ್ನು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇದನ್ನು ಜಪಿಸುವುದು 1 ಬಿಲಿಯನ್. 1 ಬಿಲಿಯನ್ ಅಂದ್ರೆ ಎಷ್ಟು ಕೋಟಿ? 100 ಕೋಟಿ. ಸೊ 100 ಕೋಟಿ. ಸೊ 100 ಕೋಟಿ. ಸೊ 1 ಕೋಟಿ 100 ಕೋಟಿ ಅಂದ್ರೆ ಶತಕೋಟಿ. ಸೊ ನಾವು ಶತಕೋಟಿ ನಾಮ ಜಪ ಅಂತ ಇದು ಮಾಡಿದೀವಲ್ಲ, ಶತಕೋಟಿ ಯಜ್ಞ ಅಂತ, ಇದು 1 ಬಿಲಿಯನ್ ಆಗುತ್ತೆ, ಶತಕೋಟಿ. ಸೊ 100 ಕೋಟಿ ಎಲ್ಲರೂ ಸೇರಿ ಮಾಡೋದಂತಲ್ಲ, ಅವರೊಬ್ಬರೇ ಶತಕೋಟಿ ನಾಮವನ್ನು ಜಪ ಮಾಡುವ ಒಂದು ಇದು ತಗೊಳ್ತಾರೆ ಅವರು. ವಾವ್ ಅಂದ್ರೆ ಹರೇ ಕೃಷ್ಣ. ವಾವ್ ಅಂದ್ರೆ ಅವ್ರು ತಗೊಂಡಿದ್ದು. ಸೊ ಇದು ಒಂದು ದಿವಸ ನಾವು 16 ಸುತ್ತು ಮಾಡಿದ್ರೆ ಇದು ಸುಮಾರು 25,000 ನಾಮಗಳಾಗತ್ತೆ ಲೆಕ್ಕ ಮಾಡಿದ್ರೆ. ದಿವ್ಸಕ್ಕೆ 16 ಸುತ್ತು ಜಪ ಮಾಡಿದ್ರೆ 16 ಸುತ್ತು ಜಪ ಮಾಡಿದ್ರೆ. ಸೊ ಆದ್ರೆ ಹೀಗೆ ಮಾಡ್ಕೊಂಡು ಹೋದ್ರೆ ಎಷ್ಟು ವರ್ಷ ಬೇಕು?
ಸೊ ಇದು ಇವ್ರು ಹೇಳ್ತಾರೆ ಈ ತರ ಲೆಕ್ಕದಲ್ಲಿ ಅವ್ರು ಆಲ್ಮೋಸ್ಟ್ ಯಾರು ಹರಿದಾಸ್ ಠಾಕೂರ್ ಮಾಡೋ ರೀತಿಯಲ್ಲಿ ಮಾಡ್ತಾರೆ. ಹರಿದಾಸ್ ಠಾಕೂರ್ ಮಾಡ್ತಾ ಇದ್ದು 3 ಲಕ್ಷ ನಾಮ ಪ್ರತಿ ದಿವಸ 3 ಲಕ್ಷ. ಸೊ ಆ ರೀತಿಯಲ್ಲಿ 3 ಲಕ್ಷ ಇರುತ್ತೆ, ಇವ್ರದ್ದು ಕೂಡ ಆಗಿರುತ್ತೆ. 3 ಲಕ್ಷ ಮಾಡಿ ಹರಿದಾಸ್ ಠಾಕೂರ್ ಅವ್ರದ್ದು ಇದ್ದದ್ದು ಒಂದು ತಿಂಗಳಿಗೆ 1 ಕೋಟಿ ಅಂತ ಇದೆ. ಸೊ 3 ಲಕ್ಷ ಪ್ರತಿ ದಿವಸ ಮಾಡಿದ್ರೆ ಒಂದು ತಿಂಗಳಿಗೆ 90 ಲಕ್ಷ ಆಗುತ್ತೆ. ಆದ್ರೆ ಅವರು ಇನ್ನ ಅದನ್ನು ಹೆಚ್ಚು, ಇನ್ನ 10 ಲಕ್ಷ ಹೆಚ್ಚಾಗಿ ಅವ್ರದ್ದು ಇದ್ದು ಯಾರು ಹರಿದಾಸ್ ಠಾಕೂರ್ ಅವರು, ಇವ್ರದ್ದು ಅದೇ ರೀತಿಯಲ್ಲೇ ಇದೆ. ಸೊ ಅದು 1 ಕೋಟಿ ಆಗುತ್ತೆ. ಸೊ 1 ಕೋಟಿ 100 ಕೋಟಿ ಅಂದ್ರೆ 100 ತಿಂಗಳು ಬೇಕು. 100 ತಿಂಗಳು ಬೇಕು ಅಂದ್ರೆ ಎಷ್ಟಾಗುತ್ತೆ? ಮಿನಿಮಮ್ ಅದು 8 ವರ್ಷ ಆಗುತ್ತೆ ಅದು ಹಾಗೆ ಮಾಡಿದ್ರೆ. ಎನಿವೆ ಇವರು ಅದು ಎಷ್ಟು ವರ್ಷದಲ್ಲಿ ಮುಗಿಸೋದು ನನಗೆ ಇಲ್ಲಿ ಗೊತ್ತಿಲ್ಲ. ಇಲ್ಲಿ ಮೋಸ್ಟ್ 8 ವರ್ಷ ಇಲ್ಲ ಅನ್ಸುತ್ತೆ, ಇನ್ನೂ ಜಾಸ್ತಿನೇ ಮಾಡಿದ್ರು. 100 ಕೋಟಿ ಇಲ್ಲ, 1 ವರ್ಷಕ್ಕೆ 12 ಕೋಟಿ ಆಗುತ್ತೆ. 12 ಕೋಟಿ ಸೊ 8 ವರ್ಷ ಮೇಲೆ ಬೇಕು. ಆತರ ಪ್ರತಿ ದಿವಸ 192 ಮಾಲೆ ಮಾಡಿದ್ರು. ಸೊ ಇವರು ಅದಕ್ಕಿಂತ ಹೆಚ್ಚು ಮಾಡಿದ್ರ ಅಂತ. 8 ವರ್ಷ ಇವರು ಇಲ್ಲಿ ಇರೋ ತರ ಕಾಣೋದಿಲ್ಲ. 3-4 ವರ್ಷದಲ್ಲಿ ಮುಗಿಸ್ತಾರೆ. 3-4 ವರ್ಷದಲ್ಲಿ ಮುಗಿಸ್ತಾರೆ. ಅವರು ಇನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಆಲ್ಮೋಸ್ಟ್ 250-300 ರೂಪಾಯಿ ಮಾಡ್ತಾ ಇದ್ರು. 300 ರೌಂಡ್ 400 ರೌಂಡ್ ಮಾಡ್ತಾ ಇದ್ರು. ಸೊ ಹರಿದಾಸ್ ಠಾಕೂರ್ ಅವರು ಫುಲ್ ಜೀವನಾದ್ಯಂತ ಮಾಡಿದ್ದು. ಇವರು ಕೂಡ ಆಕ್ಚುಲಿ ಇದರಿಂದ ಏನಂದ್ರೆ ತಿಳಿಸೋದು, ಈ ತರ ಏನೇ ಒಂದು ಕೆಲಸ ಮಾಡೋ ಮುಂಚೆ ಕೂಡ ಒಂದು ಮೊದಲೇ ನಮ್ಮದೇ ಒಂದು ತಯಾರಿ ಇರಬೇಕು, ನಮ್ಮದೇ ಒಂದು ಅಭ್ಯಾಸ ಸಾಧನೆ ಇರಬೇಕು. ಆಕ್ಚುಲಿ ಆಚಾರ್ಯರು ಸಾಧನೆ ಮಾಡೋದು ಬೇಕಾಗಿಲ್ಲ, ಅವ್ರೆಲ್ಲ ನಿತ್ಯ ಭಕ್ತರು, ಯಾವಾಗ್ಲೂ ಕೃಷ್ಣನ ಸಮಾಧಿಯಲ್ಲೇ ಇದ್ದಾರೆ. ಆದ್ರೆ ಅವ್ರು ಮಾಡೋದು ಏಕೆ ಅಂದ್ರೆ ನಮಗೆ ತೋರಿಸ್ಲಿಕ್ಕೆ ನಾವು ಕೂಡ ಆ ರೀತಿ ತಪಸ್ಸೆ ಮಾಡ್ತೀವಿ. ಆಕ್ಚುಲಿ ಪ್ರಭುಪಾದರ ಜೀವನ ಕೂಡ ನಾವು ನೋಡೋದು, ಪ್ರಭುಪಾದರು ಇವ್ರ ಆಚಾರ್ಯರು ಅವ್ರಿಗೆ, ಅವ್ರ ಗುರುಗಳು ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಆದೇಶ ಕೊಟ್ಟರು ಇದನ್ನ ವಿಶ್ವಾದ್ಯಂತ ಪ್ರಚಾರ ಮಾಡುವಂತ. ಸೊ ಅವ್ರು ಆಗ್ಲೇ ಪ್ರಯತ್ನ ಕೂಡ ಮಾಡಿದ್ರು, ಪ್ರಭುಪಾದ ಮಾಡ್ಲಿಲ್ಲ ಅಂತಲ್ಲ. ಆದ್ರೆ ಸದ್ಯಕ್ಕೆ ಆ ರೀತಿಯ ಒಂದು ಆಗ್ಲಿಲ್ಲ. ಮತ್ತೆ ಅವರು 70ನೇ ವಯಸ್ಸಲ್ಲಿ ಅವರು ಇಲ್ಲಿಂದ ಶಿಪ್ನಲ್ಲಿ ಹಡಗಿನಲ್ಲಿ ಹೋಗಿ ಮತ್ತೆ ಅನಾರೋಗ್ಯವಾಗಿ ಅಲ್ಲಿ ಹೃದಯಾಘಾತ ಆಗಿ ಮತ್ತೆ ಅವರು ಪ್ರಚಾರ ಮಾಡಿದ್ರು. ಸೊ ಈ ರೀತಿ ಭಗವಂತನ ತೋರಿಸೋದು, ಆ ರೀತಿ ಅವರೊಂದು ಕಷ್ಟಗಳು, ಆ ರೀತಿ ಒಂದು ತಪಸ್ಸೆಯನ್ನು ಅವರು ಅನುಭವಿಸಿದ್ರು. ಅವಾಗ ನಾವು ಕೂಡ ಈ ರೀತಿ ಪಾಲನೆ ಮಾಡಕ್ಕೆ ಪ್ರೇರೇಪಿತರಾಗ್ತೇವೆ. ಹಾಗೆ ಭಗವಂತನು ಇವರ ಜೀವನಗಳನ್ನು ರೂಢಿಸೋದು, ಆಚಾರ್ಯರ ಜೀವನ. ಇಲ್ಲಾಂದ್ರೆ ಅವರೇನು ಈ ರೀತಿ ತಪಸ್ಸೆ ಮಾಡೋ ಅಗತ್ಯ ಇಲ್ಲ. ಹೇಳ್ತಾ ಇದ್ದಾರೆ, ಅವ್ರು ಜಪ ಮಾಡುವಾಗ ಇವಾಗ ಮಾಯಾಪುರ್ ಈಗ ನಮ್ಮ ದೊಡ್ಡ ಮಂದಿರ ಇದೆ, ಎಲ್ಲ ಫೆಸಿಲಿಟಿ ಇದೆ, ಸೌಕರ್ಯ ಇದೆ. ಇದು ಈಗಲ್ಲ, 100 ವರ್ಷಗಳ ಹಿಂದೆ, 1905 ಅಂದ್ರೆ 121 ವರ್ಷದ ಹಿಂದೆ. ಅವಾಗ ಏನು ಅಲ್ಲಿ ಸೌಕರ್ಯ ಇಲ್ಲ, ಸೌಲಭ್ಯ ಇಲ್ಲ, ಏನೂ ಇಲ್ಲ. ಅದೊಂದು ಹಳ್ಳಿ, ಒಳಗಿನ ಹಳ್ಳಿ ಅಂತ ಹೇಳ್ಬೋದು. ಯಾಕಂದ್ರೆ ಕಾಲ ಸಮಯದಲ್ಲಿ ಆ ಮಾಯಾಪುರ ಗಂಗಾ ನದಿ ಪ್ರವಾಹದಿಂದ ಅದು ಬದಲಾಗ್ಬಿಟ್ಟು ಎಲ್ಲ ಜನರು ಆ ನದಿಯ ನಗರವನ್ನು ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಯಾರು ಅಲ್ಲ, ದೊಡ್ಡ ಸಿಟಿ ಆಕ್ಚುಲಿ 400-500 ವರ್ಷಗಳ ಹಿಂದೆ. ಹೇಗೆ ಇವಾಗ ಕಾಶಿ ಎಲ್ಲ ಸಿಟಿ, ಧರ್ಮ ಇದು ಪುಣ್ಯಕ್ಷೇತ್ರಗಳು ಅದೇ ರೀತಿ. ಆದ್ರೆ ನವದ್ವೀಪ 120-150 ವರ್ಷಗಳ ಹಿಂದೆ ಆತರ ಇರ್ಲಿಲ್ಲ. ಸೊ ಈಗ ಆತರ ಇದರಲ್ಲಿ ಇವರು ಅಲ್ಲಿ ಒಂದು ಗುಡಿಸಿನಲ್ಲಿ ಇದ್ದು, ಆ ಗುಡಿಸಿನಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ ಇನ್ ಗ್ರಾಸ್ ಹಟ್ ಚೈತನ್ಯ ಮಹಾಪ್ರಭು ಜನ್ಮಸ್ಥಳದ ಹತ್ತಿರ ಈ ಹರೇ ಕೃಷ್ಣ ಮತವನ್ನು ದಿನನಿತ್ಯ ಅವ್ರು ಜಪ ಮಾಡಿದ್ದು. ಈ ದಿವಸಕ್ಕೆ 1 ದಿವಸ ಸ್ವಲ್ಪ ಅನ್ನವನ್ನು ಬೇಯಿಸ್ತಾ ಇದ್ರು, ಒಂದೇ ದಿವಸ ಅಷ್ಟೇ. ಮತ್ತೆ ಅಯ್ಯೋ ನಮಗೆ ಇದು ಬೇಕು, ಈ ರುಚಿ ಆಗ್ಲಿಲ್ಲ, ಇವತ್ತು ಆದಿದ್ರೆ ಚೆನ್ನಾಗಿರುತ್ತೆ, ಐಟಮ್ ಇದ್ರೆ ಚೆನ್ನಾಗಿರುತ್ತೆ ನಮಗೆ ಹೇಳೋದು. ಭಕ್ತಿ ನರಸಿಂಹ ಠಾಕೂರ್ ಆ ತರ ಇಲ್ಲ. ಏನೋ ಒಂದು ಸ್ವಲ್ಪ ಅನ್ನ, ಆಹಾರ, ದೇಹಕ್ಕೆ ಸ್ವಲ್ಪ ಪೋಷಣೆ ಬೇಕು. ಈಗ ಭೌತಿಕ ದೇಹ ಪಡೆದಿದ್ದೇವೆ ನಾವು, ಆತ್ಮ ಆದ್ರೂ ನಾವು ಆತ್ಮದ ನೆಲೆಯಲ್ಲಿ ಇಲ್ಲ. ಸೊ ಆದ್ರೆ ಆಚಾರ್ಯರು ಆತ್ಮದ ನೆಲೆಯಲ್ಲಿ ಇದ್ದಾರೆ, ಆದ್ರೂ ಕೂಡ ಈ ದೇಹ, ಭೌತಿಕ ದೇಹ ಸಿಕ್ಕಿದೆ ಅಂದ್ರೆ ಅದಕ್ಕೆ ಪೋಷಣೆ ಬೇಕು. ಸೊ ಅದಕ್ಕೆ ಅವರು ಏನೋದ ಅನ್ನವನ್ನು ಸ್ವಲ್ಪ ಬೇಯಿಸಿ ಅದನ್ನ ತಿಂತಾ ಇದ್ರು, ದಿನಕ್ಕೆ 1 ಬಾರಿ. ಮತ್ತೆ ಅವರು ಏನೋ ಬೆಡ್, ಒಂದು ಮಂಚ ಬೇಕು, ಅದು ಬೇಕು, ಇದು ಬೇಕು, ಈ ತರ ಏನೂ ಇಲ್ಲ. ಮತ್ತೆ ಅವ್ರು ಹೇಳ್ತಾರೆ, ಅವರು ಮಳೆಗಾಲದಲ್ಲಿ ಪ್ರವಾಹದ ಮಳೆ ಬರುತ್ತೆ. ಸೊ ಆ ರೀತಿ ಮಳೆ ಬಂದಾಗ ಅವರ ಇದರಿಂದ ಗುಡಿಸಿನಿಂದ ಇದಾಗ್ತಾ ಇದ್ರು, ಅವ್ರದ್ದು ಅಂಬ್ರೆಲಾ, ಒಂದೇನೋ ಛತ್ರಿ, ಯಾವ್ದೋ ಛತ್ರಿ ಇಟ್ಕೊಂಡು ಹಾಗೆ ಇಟ್ಕೊಂಡು ಜಪ ಮಾಡಿ. ಸೊ ಈ ರೀತಿ ತೀವ್ರ ತಪಸ್ಸೆ ಮಾಯಾಪುರದಾಗ ನೋಡ್ಬೋದು ನಾವು. ಅವ್ರ ಭಕ್ತಿ ನರಸಿಂಹ ಠಾಕೂರ್ ಅವ್ರದ್ದು ಸಮಾಧಿ ಸ್ಥಳ ಇದೆ. ಸೊ ಅಲ್ಲೇ ಇದೆಲ್ಲ ಇದೆ, ಸ್ಥಳ ಈಗಲೂ ಕೂಡ ಇದೆ. ಈಗೆಲ್ಲ ಮಂದಿರಗಳಾಗಿದೆ, ಅದೆಲ್ಲ ಕೇಂದ್ರಗಳಾಗಿದೆ. ಇಲ್ಲ ಅಂದ್ರೆ ಇವ್ರು ಮಾಡಿದ ಸ್ಥಳಗಳು ಕೂಡ ಈಗಲೂ ಕೂಡ ಇದೆ. ಓಕೆ. ಸೊ ಮತ್ತೆ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಆಚಾರ್ಯರಾಗಿ ಪ್ರಚಾರ ಆರಂಭಿಸ್ತಾರೆ. ಯಾವಾಗ ಆಚಾರ ಇಲ್ಲಿಂದ ಅವ್ರ ತಂದೆ ಇರುವಾಗಲೇ ಮಾಡ್ತಾ ಇರ್ತಾರೆ. ಮತ್ತೆ ಹೆಚ್ಚಾಗಿ ಅವರ ತಂದೆ 1914 ಅವರು ತೀರೋಭಾವ ಆಗುತ್ತೆ. ಇವ್ರ ಗುರುಗಳು ಕೂಡ 1916 ಹತ್ತಿರದಲ್ಲಿ 2 ವರ್ಷಗಳ ಸಮಯದಲ್ಲಿ ಅವರು ಕೂಡ ದೇಹತ್ಯಾಗ ಮಾಡ್ತಾರೆ. ಮತ್ತೆ ಇವರಿಗೆ ಅದು ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ, ಈ ಪ್ರಚಾರ ಮಾಡೋ ರೆಸ್ಪಾನ್ಸಿಬಿಲಿಟಿ.
ಇವರು ಆ ಸಮಯದಲ್ಲಿ ಮತ್ತೆ ಗೌಡಿಯ ಮಠವನ್ನು ಸ್ಥಾಪಿಸಿ, ಅದು ಬ್ರಿಟಿಷ್ ಕಾಲ ಸಮಯದಲ್ಲಿ, ಬ್ರಿಟಿಷ್ ಸರ್ಕಾರ ಸಮಯದಲ್ಲಿ 64 ಕೇಂದ್ರಗಳು ಮಾಡ್ತಾರೆ. ಸೊ ಆಲ್ಮೋಸ್ಟ್ 1918-20ರಿಂದ 36 ತನಕ, ಅಂದ್ರೆ ಒಂದು 16-18 ವರ್ಷ ಅಷ್ಟು ಸಮಯದಲ್ಲಿ ಇವರ ಪ್ರಚಾರ ಮತ್ತೆ ಕೇಂದ್ರಗಳು ಆ ಸಮಯದಲ್ಲಿ ಇವರು ಹೊರದೇಶದವರೆಗೂ ಪ್ರಚಾರ ಮಾಡ್ಲಿಕ್ಕೆ ಶಿಷ್ಯರನ್ನು ಕಳಿಸ್ತಾರೆ. ಇಂಗ್ಲೆಂಡ್ ಕಳಿಸ್ತಾರೆ, ಜರ್ಮನಿ ಹೋಗ್ತಾರೆ ಒಬ್ರು, ಮತ್ತೆ ಬರ್ಮಾ, ಇದೆಲ್ಲ ಇವರು ಆ ಸಮಯದಲ್ಲಿ 100 ವರ್ಷಗಳ ಹಿಂದೆ. ಮತ್ತೆ ಅವರ ಯಾರು ಶಿಷ್ಯರು ಇಂಗ್ಲೆಂಡ್ ದೇಶಕ್ಕೆ ಹೋಗ್ತಾರೆ, ಅವ್ರು ಹೇಳ್ತಾರೆ ಬಂದು ವಾಪಸ್ ಈ ದೇಶದ ಜನರನ್ನ ಬದಲಿಗೆ ಮಾಡ್ಲಿಕ್ಕೆ ಆಗಲ್ಲ. ಇವತ್ತಿನ ಮಾತಲ್ಲ, ಇದು 100 ವರ್ಷದಿಂದ ಮಾತು. ಆ ಸಂಸ್ಕೃತಿ ಹಾಗೆ, ಅಲ್ಲಿ ಎಲ್ಲವೂ ಕೂಡ ಅಲ್ಲಿ ಮೊದಲಿಂದಲೇ ಅವ್ರು ಹುಟ್ಟುತ್ತಾನೆ ಎಲ್ಲ ಪಾಪದ ಚಟುವಟಿಕೆಗಳು, ಆಹಾರ ಆಗ್ಬೋದು, ಇನ್ನೊಂದಾಗ್ಬೋದು, ಎಲ್ಲ ಆ ರೀತಿ. ಸೊ ಹಾಗೆ ಅವರು ಇವ್ರಿಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಎನಿವೆ, ಸೊ ಹಾಗೆ ಬಂದು ಅವ್ರು ಬರೋದು. ಆದ್ರೆ ಪ್ರಭುಪಾದರು ಗುರುಗಳು ಅವರು ಇಲ್ಲ, ಇದು ಮಾಡಬೇಕು, ಮತ್ತೆ ಅವರು ಮುಂದೆ ಆಗುತ್ತೆ, ಇದು ಸದ್ಯದಲ್ಲೇ ನಾವು ಕಾಣೋ ರೀತಿಯಲ್ಲಿ ಆಗದೆ ಇರ್ಬೋದು, ಮುಂದೆ ಆಗುತ್ತೆ ಅಂತ ಹೇಳ್ತಾರೆ. ಅವರು ಪ್ರಭುಪಾದ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತು, ಆಚಾರ್ಯರಿಗೆ ಗೊತ್ತು. ಹಾಗೆ ಅವ್ರಿಗೆ ಮುಂದೆ ಆಗುತ್ತೆ ಇದು ಅಂತ. ಎಸ್. ಸೊ ಭಕ್ತಿ ವಿನೋದ್ ಠಾಕೂರರು ಇವರ ತಂದೆ, ಅವರು 1914ರಲ್ಲಿ, ಅದು ಕೂಡ ಶುಭ ದಿವಸ, ಗದಾಧರ ಪಂಡಿತ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರವದಿಂದ ಅವರ ತಿರುಭಾವ ದಿವಸದಿಂದ ದಿನ ಇವರು ಕೂಡ ತಿರುಭಾವ ಆಗೋದು. ಸೊ ಆಗ ಅವರು ಮಹಿಳೆಯರು ಮತ್ತೆ ಅವ್ರಿಗೆ ನೆನಪು ಮಾಡೋದು, ಈ ಸಂದೇಶವನ್ನು ಗೋಸ್ವಾಮಿ, ರೂಪ ಗೋಸ್ವಾಮಿ ಸಂದೇಶವನ್ನು, ಚೈತನ್ಯ ಸಂದೇಶವನ್ನು ವಿಶ್ವಾದ್ಯಂತ ಪ್ರಚಾರ ಮಾಡಬೇಕು ಅಂತ ಅವರು ಹೇಳೋದು, ಅವ್ರ ತಂದೆ. ಮತ್ತೆ ಅದರ ನಂತರ ಕೂಡ ಅವ್ರ ತಾಯಿ ಕೂಡ ದೇಹತ್ಯಾಗ ಮಾಡ್ತಾರೆ. ಅವ್ರ ತಾಯಿ ಕೂಡ ನೆನಪು ಮಾಡ್ತಾರೆ, ದೇಹತ್ಯಾಗ ಮಾಡೋ ಮುಂಚೆ ನಿನ್ನ ತಂದೆ ಹೇಳಿದ್ದಾರೆ, ನೀನು ಮಾಡಬೇಕು ಅಂತ. ಮತ್ತೆ 1918ರಲ್ಲಿ ಇವರು ಅವರ ಗುರುವಿನ ಕೂಡ ಆಗ ದೇಹತ್ಯಾಗ ಮಾಡಿದ್ದಾರೆ, ಅವರು ತಿರೋಭವ ಆಗಿದೆ. ಸೊ ಇವರು ಅವ್ರ ಗುರುವಿನ ಚಿತ್ರಪಟವನ್ನು ಇಟ್ಟು ಅದರಿಂದಾನೇ ಸನ್ಯಾಸವನ್ನು ಸ್ವೀಕರಿಸಿದ್ರು. ಸಾಮಾನ್ಯವಾಗಿ ಇದೆಲ್ಲ ಕ್ರಿಯೆ ಸಾಮಾನ್ಯವಾಗಿ ಸನ್ಯಾಸ ಸ್ವೀಕಾರ ಮಾಡೋದು, ಇನ್ನೊಬ್ಬರು ಸನ್ಯಾಸಿ ಯಾರು ಇರ್ತಾರೆ ಅವರಿಂದ ಸನ್ಯಾಸ ದೀಕ್ಷೆ ಪಡೆಯೋದು. ಒಬ್ಬ ಗುರುವಿಂದ ದೀಕ್ಷೆ ಪಡೆದಿರ್ತಾರೆ, ಅದೇ ಗುರುವಿಂದ ಆಗ್ಬೋದಿಲ್ಲ ಅಂದ್ರೆ ಇಲ್ಲ, ಇನ್ಯಾರಿಂದಾದ್ರೂ ಸನ್ಯಾಸಿಯಿಂದ ದೀಕ್ಷೆ ಪಡೆದು. ಆದ್ರೆ ಇದು ಇವರು ಮಾಡಿದ್ದೊಂದು ಅಸಾಧಾರಣ. ಅವ್ರ ಗುರುವಿನ ಚಿತ್ರಪಟವನ್ನು ಇಟ್ಟು ಅಲ್ಲಿಂದಾನೇ ಇವರು ಏನು ಆದ ಧರ್ಮ ವಿಧಿಗಳ ಆಚರಿಸಿ ಸ್ವೀಕರಿಸೋದು. ಮತ್ತೆ ಇವರು ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ್ ಅಂತ. ಇವರು ಈಗ ಆಗಿನ 200 ವರ್ಷಗಳ ಹಿಂದೆ ಇದೆಲ್ಲ ಸ್ಟಾರ್ಟ್ ಆಗಿದೆ. ಇದೆಲ್ಲ ಪೇಪರ್ ಎಲ್ಲ ಇದ್ರ ಮುಂಚೆ ಇರ್ಲಿಲ್ಲ. 150, 200 ವರ್ಷ, 300 ವರ್ಷದಿಂದ ಎಲ್ಲಿತ್ತು ಪುಸ್ತಕಗಳು, ಎಲ್ಲ ಕೂಡ ತಾಳೆಗರಿ ಇತ್ತು. ಸೊ ಈಗ ಇವರು ಅದನ್ನು ಉಪಯೋಗಿಸಿದ್ರು. ಈ ತರ ಹಿಂದೆ ಅಂದ್ರೆ ಇದ್ಯಾವುದು ಈ ತರ ಇದು ಕೂಡ ಇದು ಸನ್ಯಾಸಿಗಳು ವೈರಾಗಿಗಳು ಇದು ಮಾಡ್ತಾ ಇಲ್ಲ, ಇದು ಭೌತಿಕವಾದದ್ದು, ಅದು ಉಪಯೋಗಿಸ್ತಾ ಇರಲಿಲ್ಲ. ಆದ್ರೆ ಇವರು ಅದನ್ನು ಕೃಷ್ಣ ಸೇವೆಯಲ್ಲಿ ಉಪಯೋಗಿಸಿದ್ರೆ ಅದಕ್ಕೆ ನಿಜವಾದ ಉಪಯೋಗ. ಸೊ ಎರಡಿದೆ, ಯುಕ್ತ ವೈರಾಗ್ಯ ಅಂತಿದೆ, ಇನ್ನೊಂದು ಫಾಲ್ಗು ವೈರಾಗ್ಯ ಅಂತಿದೆ. ಸೊ ಫಾಲ್ಗು ವೈರಾಗ್ಯ ಅಂದ್ರೆ ಅದು ಭೌತಿಕವಾದದ್ದು, ಭೌತಿಕ ವಸ್ತು, ಸೊ ಅದು ದೂರ ಇರಬೇಕು ಅಂತ. ಆದ್ರೆ ಯುಕ್ತ ವೈರಾಗ್ಯ ಅಂದ್ರೆ ಆ ವಸ್ತುವಿನ ಕೃಷ್ಣ ಸಂಬಂಧದಲ್ಲಿ ನಾವು ಉಪಯೋಗಿಸಿದ್ರೆ ಅದು ಕೂಡ ವೈರಾಗ್ಯ. ಅದು ನಮ್ಮ ಸಂತೋಷಕ್ಕೋಸ್ಕರ ಅಲ್ಲ, ಅದು ಕೃಷ್ಣ ಸಂತೋಷಕ್ಕೋಸ್ಕರ ಅದು. ಸೊ ಆದ್ರೆ ಅದನ್ನು ಕೂಡ ಪ್ರತಿಯೊಬ್ಬರು ತಮ್ಮ ತಮ್ಮ ಶಕ್ತಿಯಂತೆ ಅದನ್ನ ಮಾಡಬೇಕದು. ಸೊ ಬಿಟ್ಟು ನೀವು ಆಚಾರ್ಯರಿಗೆ ಅವರಿಗೆ ಭೌತಿಕ ದೃಷ್ಟಿ ಇಲ್ಲ, ಅವ್ರಿಗೆಲ್ಲ ಕೂಡ ಎಲ್ಲವೂ ದೃಷ್ಟಿ, ಅವ್ರಿಗೆ ಎಲ್ಲವೂ ಕೃಷ್ಣನ ಶಕ್ತಿಯೇ ಅಂತ ಅವ್ರಿಗೆ ದರ್ಶನ ಇದೆ, ಅವ್ರಿಗೆ ಆ ಕಡೆ ದೃಷ್ಟಿ ಇದೆ. ಹಾಗೆಯಿಂದ ಅವರು ಸರ್ವ ಎಲ್ಲ ಜಗತ್ತನ್ನೇ ಅವರು ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ಕೊಂಡು. ಸೊ ನಮಗೆ ಆ ಶಕ್ತಿ ಇಲ್ಲ. ನಾವು ನಮ್ಮ ಲಿಮಿಟ್ ನೋಡ್ಕೊಂಡು ನಾವು ಹೇಳೋದು, ಈಜಬೇಕು ಅಂದ್ರೆ ಒಬ್ಬರು ಈಜ್ಬಹುದು, ಒಂದು ಕೊಳದಲ್ಲಿ ಈಜ್ಬಹುದು, ಒಬ್ಬರು ಇನ್ನ ಒಳಗೆ ಈಜ್ಬಹುದು, ಇನ್ನೊಬ್ರು ಇನ್ನ ಒಳಗೆ ಸಮುದ್ರದಲ್ಲಿ ತುಂಬಾ ಕಷ್ಟ, ಅಲೆಗಳು ಬರ್ತಾ ಇರುತ್ತೆ, ಅದೆಲ್ಲ ತುಂಬಾ ಒಂದು ಅನುಭವಿ ಇರೋರು ಯಾರಾದ್ರೂ ಅಲ್ಲಿ ಸಮುದ್ರ ಇದೆಲ್ಲ ಈಜಕ್ಕಾಗೋದು. ಆದ್ರೆ ಅಲ್ಲಿ ಹೋದೊಂದ್ ಕಡೆ ತುಂಬಾ ರಫ್ ಇರುತ್ತೆ, ತಣ್ಣೀರ್ ಬಾವಿ ಇದೆಲ್ಲ ಹೇಳ್ತಾರೆ. ಹೀಗೆ ಹೇಳ್ತಾರೆ, ಪ್ರತಿಯೊಬ್ಬರು ಅವರವರ ಲೆವೆಲ್ ನೋಡಿ ಅವ್ರು ಈಜ್ಬೇಕು. ಅದನ್ನ ನನಗೆ ಈಜು ಬರುತ್ತೆ ಅಂತ ನಾನು ಹೋಗಿ ಒಂದೇ ಸಲ ಅಲ್ಲಿ ದೊಡ್ಡ ಇದರಲ್ಲಿ ಈಜೋದು. ಹಾಗೆ ಹೇಳೋದು. ಸೊ ಈಗ ಯುಕ್ತ ವೈರಾಗ್ಯ ಅನ್ನೋದು ಈ ರೀತಿ. ಸೊ ಶುದ್ಧ ಭಕ್ತರು, ಆಚಾರ್ಯರು ಅವರು ಆ ರೀತಿ ಪ್ರತಿಯೊಂದು ಕೂಡ ಭೌತಿಕವಾದದ್ದು ಕೂಡ ಭಗವಂತನ ಸೇವೆ ಉಪಯೋಗಿಸೋ ಅವ್ರಿಗೆ ಸಾಮರ್ಥ್ಯ ಇರುತ್ತೆ. ಹಾಗೆ ಇವರು ಪ್ರಿಂಟಿಂಗ್ ಪ್ರೆಸ್ ಏನು ಆಧುನಿಕ ಶೋಧನೆಯಿಂದ ಇವಾಗ ಕಂಡುಹಿಡಿದಾರೆ ವಿಜ್ಞಾನಿಗಳು, ಇದನ್ನ ಉಪಯೋಗಿಸ್ಕೊಂಡು ಅವರು
ಎಲ್ಲ ಪುಸ್ತಕಗಳನ್ನ ಮುದ್ರಣ ಮಾಡೋದು. ಆ ಮಠದಲ್ಲೇ ಅವರು ಪ್ರಿಂಟಿಂಗ್ ಪ್ರೆಸ್ ಇಟ್ರು. ನೋಡಿ, ಪ್ರಿಂಟಿಂಗ್ ನಾವು ಅಂದ್ರೆ ಯಾರಾದ್ರೂ ಒಬ್ರು ಹೊರಗೆ ಹೋಗಿ ಅವ್ರಿಗೆ ಕೊಟೇಶನ್ ತಗೊಂಡು ಇದು ಕಡಿಮೆನಾ ಅದು ಕಡಿಮೆನಾ ಎಲ್ಲ ನೋಡಿಲ್ಲ ಮಾಡ್ಬೇಕೀಗ. ಸೊ ಇವ್ರು ಎಷ್ಟು ಇದಂದ್ರೆ ಒಂದು ಮೆಷಿನ್ ನ ಖರೀದಿ ಮಾಡ್ಕೊಂಡು ಅವರ ಮಠ ಮಂದಿರದಲ್ಲೇ ಇದು ಇಲ್ಲಿಂದಾನೇ ಈ ಪುಸ್ತಕಗಳು, ಈ ಧರ್ಮ ಪುಸ್ತಕಗಳೆಲ್ಲ ಮುದ್ರಣ ಆಗುವುದು ಇಲ್ಲ. ಯಾಕಂದ್ರೆ ಆ ರೀತಿ ಅವರು ಸ್ಥಾಪನೆ ಮಾಡಿದ್ರು 100 ವರ್ಷಗಳ ಹಿಂದೆ. ಅವ್ರದಲ್ಲೇ ಪ್ರಿಂಟಿಂಗ್ ಪ್ರೆಸ್ ಇತ್ತು. ಸೊ ಅದನ್ನ ಅವರು ಬೃಹತ್ ಮೃದಂಗ ಅಂತ ಕರೀತಾರೆ. ಯಾಕೆಂದ್ರೆ ಸಂಕೀರ್ತನೆ ಮಾಡೋದು ನಾವು ಮೃದಂಗ ಉಪಯೋಗಿಸ್ತೀವಿ, ಅದಿದ್ದರೆ ತುಂಬಾ ಮಧುರವಾಗಿರುತ್ತೆ. ಆದ್ರೆ ಎಷ್ಟು ದೂರ ಕೇಳಿಸುತ್ತೆ ಇದು, ಒಂದು ಮೈಕು ಇನ್ನೊಂದು ಇದು ಕೂಡ ಸ್ವಲ್ಪ ದೂರನೇ ಅಷ್ಟೇ. ಆದ್ರೆ ಅವ್ರು ಹೇಳ್ತಾ ಇದ್ರು, ಈ ಪುಸ್ತಕಗಳೇನಿದೆ ಇದು, ಈ ಸಂದೇಶ ಅನ್ನೋದು ಎಲ್ಲ ಕಡೆ ಹೋಗುತ್ತೆ, ಮೂಲೆ ಮೂಲೆಗೆ ಹೋಗುತ್ತೆ. ಸೊ ಕೆಲವು ಭಕ್ತರು ಹೇಳ್ತಾರಲ್ಲ, ನಾನು ಎಲ್ಲೋ ಇದ್ದೆ, ಎಲ್ಲೋ ಮೂಲೆಯಲ್ಲೆಲ್ಲೋ ಇದ್ದೆ, ಈ ದೇಶದಲ್ಲಿದ್ನೋ ಇಲ್ಲಾಂದ್ರೆ ಇನ್ನೊಂದು ಊರಲ್ಲಿದ್ನೋ, ಅಲ್ಲಿ ನಂಗೆ ಈ ಭಗವದ್ಗೀತೆ ಶಿಲ ಪ್ರಭುಪಾದರದ್ದು ಸಿಕ್ತು, ಸೊ ಅಲ್ಲಿ ಓದಕ್ ಶುರು ಮಾಡಿದೆ, ಮತ್ತೆ ಅಲ್ಲಿ ನಾನು ಇದೆಲ್ಲ ಜಪ ಮಾಡಕ್ ಶುರು ಮಾಡಿದೆ. ಸೊ ಎಷ್ಟು ನಾವು ಇದರ ಕೇಳ್ತೇವೆ. ಸೊ ಈ ಪುಸ್ತಕಗಳಲ್ಲಿ ಅಷ್ಟು ಶಕ್ತಿ ಇದೆ. ಹಾಗೆ ಅವ್ರು ಹೇಳಿದ್ದು, ಇದು ಬೃಹತ್ ಮೃದಂಗ, ಇದರಿಂದ ಪ್ರಚಾರ ಎಲ್ಲ ವಿಶ್ವಾದ್ಯಂತ ಪ್ರಚಾರ ಆಗುತ್ತೆ. ಅದನ್ನ ಬೃಹತ್ ಮೃದಂಗ ಅಂತ ಕರೆಯುತ್ತೆ ಪ್ರಿಂಟಿಂಗ್ ಪ್ರೆಸ್. ಸೊ 1918 ವರ್ಷದಲ್ಲಿ ಇವರು 64 ಶುದ್ಧ ಭಕ್ತಿ ಮಠಗಳನ್ನ ಸ್ಥಾಪನೆ ಮಾಡಿದ್ರು. ನವದ್ವೀಪ, ಮಾಯಾಪುರ, ಕಲ್ಕಟ್ಟ, ಹೆಚ್ಚಾಗಿದೆಲ್ಲ ಇದು ಬಾಂಗ್ಲಾದೇಶದಲ್ಲಿ ಕೂಡ ಇದೆಲ್ಲ, ಚಿಟ್ಟಗಾಂಗ್, ಮಿಡ್ನಾಪುರ್ ಇದೆಲ್ಲ, ಢಾಕಾ ಅಲ್ಲೂ ಕೂಡ ಇದೆ ಕೇಂದ್ರ. ಮತ್ತೆ ಉತ್ತರ ಭಾರತದಲ್ಲಿ ಗಯಾ, ಪಾಟ್ನಾ, ಡೆಲ್ಲಿ, ಲಕ್ನೋ, ದಕ್ಷಿಣದಲ್ಲಿ ಅಂದ್ರೆ ಮೆಡ್ರಾಸ್ ಅಲ್ಲಿ ಒಂದು ಕೇಂದ್ರ ಇದು ಮಾಡಿದ್ರು ಅವರು. ಅದು ಹೇಳ್ತಾರೆ, ಮೆಡ್ರಾಸ್ ನಲ್ಲಿ ಅವ್ರು ಬಂದದವರು ಮೋಸ್ಟ್ಲಿ ಒನ್ ವೀಕ್ ವಿಸಿಟ್ ಏನೋ ಅಷ್ಟೇ. ಅಷ್ಟು ಸಮಯದಲ್ಲಿ ಒಂದು ಕೇಂದ್ರ ಸ್ಥಾಪನೆ ಮಾಡಿ ಅವರ ಆಚಾರ್ಯ. ಮತ್ತೆ ಹೊರ ದೇಶದಲ್ಲಿ ಲಂಡನ್, ರಂಗು. ಸೊ ನಂತರ ಇದು ನಾವು 1922 ಅವರು ನಮ್ಮ ಆಚಾರ್ಯರು ಸಂಸ್ಥಾಪಕ ಆಚಾರ್ಯ ಶಿಲ ಪ್ರಭುಪಾದರು ಭೇಟಿ ಮಾಡೋದು. ಶಿಲ ಪ್ರಭುಪಾದರಿದ್ದಾರೆ ಇಲ್ಲಿ. ಸೊ ಮೊದಲ ಬಾರಿ ಭೇಟಿಯಲ್ಲೇ ಅವರಿಗೆ ಅವರು ಆದೇಶ ಕೊಡೋದು, ಇದನ್ನು ಅವರ ಜೀವನವನ್ನು ಕೃಷ್ಣನ ಈ ಪ್ರಚಾರ ಮಾಡೋದಕ್ಕೆ ಅವ್ರ ಜೀವನ ಮುಡುಪಾಗಿರ್ಬೇಕು ಅಂತ. ಸೊ ಯಾರಾದ್ರೂ ಓದಿ ಇದನ್ನ, ಇದು ಇಂಗ್ಲಿಷ್ ನಲ್ಲಿ ಇದೆ, ಯಾರಾದ್ರೂ ಓದಿ ಇದನ್ನ. ಪ್ರಭುಪಾದರು ಅವ್ರ ಗುರುಗಳಿಗೆ ಅವರ ಜನ್ಮ ದಿವಸ ಬರೆದ ಇದು ಪ್ರಾರ್ಥನೆ. ಪ್ರಭುಜಿ ಓದಿ ಮಾತಾಜಿ. Adore ye all the happy day, blessed than heaven, sweeter than May. When he appeared at Puri, the holy place, my Lord and Master is divine grace. Oh my Master, the evangelic angel, give us thy light, light up thy candle. Struggle for existence, a human race, the only hope is divine grace. Misled, we are all going astray. Save us, Lord, our fervent pray. Wonder thy ways to turn our face. Adore thy feet, your divine grace. Forgotten Krishna, we fallen souls, paying most heavy the illusions told. Darkness around all untrains, the only hope is divine grace. ಪ್ರಭುಜಿ ನಾನು ಓದ್ಲಾ ಪ್ರಭುಜಿ? ಹರೇ ಕೃಷ್ಣ. ಓದಿ ಮಾತಾಜಿ. Message of service thou has brought, a helpful life as Chaitanya wrought. Unknown to all it's full of praise, that's your gift, your divine grace. Absolute is sentient, thou hast proved. Impersonal calamity thou hast moved. This gives us a life anew and fresh. Worship thy feet, your divine grace. Had you not come, who had told the message of Krishna forceful and bold? That is your right, you have the maze. Save me a fallen, your divine grace. The line of service as drawn by you is pleasing and healthy like morning dew. The oldest of all, but in new dress, miracle done, your grace. ಹರೇ ಕೃಷ್ಣ ಮಾತಾಜಿ. ಸೊ ಇದು Very nice prayers.
ರೈಮ್ ತರ ಹೇಳಿದ್ರೆ Particularly- ಚೆನ್ನಾಗಿರುತ್ತೆ. ಪರ್ಟಿಕ್ಯುಲರ್ಲಿ ಇದು 6ನೇದು ಪ್ರಭುಪಾದರು ಹೇಳ್ತಾರೆ. ಇದು 6ನೇ ಇದು ಅವ್ರ ಗುರುಗಳು ಕೇಳಿ ಅಬ್ಸಲ್ಯೂಟ್ ಇಸ್ ಸೆನ್ಷಿಯಂಟ್ ದೌ ಹ್ಯಾಸ್ ಪ್ರೂವ್ಡ್, ಇಂಪರ್ಸನಲ್ ಕೆಲಾಮಿಟಿ ದೌ ಹ್ಯಾಸ್ ಮೂವ್ಡ್. ಸೊ ಅವರು ಇದನ್ನ ಅವ್ರ ಗುರುಗೆ ತುಂಬಾ ಸಂತೋಷ ಆಯ್ತು, ಭಕ್ತಿದಾಸ ಠಾಕೂರ್ ಅವ್ರಿಗೆ. ಯಾಕಂದ್ರೆ ಈಗ ಮೇನ್ ಏನಂದ್ರೆ ಜನರು ಧರ್ಮ ಪಥಕ್ಕೆ ಬಂದ್ರು ಕೂಡ ಅವರು ದೇವರು ಅನ್ನೋದು ಅವ್ರಿಗೆ ರೂಪ ಇಲ್ಲ ಅಂತ ಅವರು ಅನ್ಕೊಳ್ತಾರೆ. ಧರ್ಮ ಪದಕ್ಕೆ ಬಂದ್ರು ಕೂಡ ಅದು ಸ್ವೀಕಾರ ಮಾಡೋದು ಕಷ್ಟ ಇದೆ, ಏನೋ ಅದೊಂದು ಶಕ್ತಿ, ಅದೊಂದು ನಿರಾಕಾರ, ಆ ರೀತಿ ಇಲ್ಲ. ದೇವರು ಅವನಿಗೆ ರೂಪ ಇದೆ, ಅವನು ಸಂಪೂರ್ಣ ಸೆನ್ಷಿಯಂಟ್ ಅಂದ್ರೆ ಅಭಿಜ್ಞಾ ಸ್ವರಾಟ್. ಭಾಗವತ ಏನ್ ಹೇಳುತ್ತೆ, ಜನ್ಮಾದ್ಯಸ್ಯತ ಅನ್ವಯಾದ್ ಇತರತ ಅಭಿಜ್ಞಾ ಸ್ವರಾಟ್, ಓಂ ನಮೋ ಭಗವತೆ ವಾಸುದೇವಾಯ. ಸೊ ಅದು ಶುರು ಆಗೋದೇ ಭಾಗವತ ಪುರಾಣ ನಮಗೆ ವೇದವ್ಯಾಸರು ಕೃಷ್ಣನಿಗೆ ನಮಸ್ಕರಿಸುತ್ತಾ, ಜನ್ಮಾದ್ಯಸ್ಯತಃ ನಿನ್ನಿಂದ ಎಲ್ಲವೂ ಬರ್ತಾ ಇದೆ, ಮತ್ತೆ ನೀನು ಸ್ವರಾಟ್ ಅಭಿಜ್ಞಃ ಇತರತಃ. ಸೊ ಅಭಿಜ್ಞ ಅಂದ್ರೆ ನೀನು ಎಲ್ಲವನ್ನು ಕೂಡ ನೀನು ಗೋಚರಿಸೋ ವ್ಯಕ್ತಿ. ಸೊ ಭಗವಂತನ ವ್ಯಕ್ತಿ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾರೆ, ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯತೆ ಮಾಂ ಅಬುದ್ಧಯ. ಕೃಷ್ಣ ಅವನಿಗೆ ಮಾತು, ನಾನು ಹಿಂದೆ ಅವ್ಯಕ್ತನಿದ್ದೆ, ಈಗ ವ್ಯಕ್ತಿ ರೂಪದಲ್ಲಿ ಅವತರಿಸಿದ್ದೇನೆ ಅಂತ ಕೆಲವು ಅಬುದ್ಧಯ ಮೂರ್ಖರು ಭಾವಿಸ್ತಾರೆ. ಇದು ಈ ರೀತಿ ಕೆಲವೊಮ್ಮೆ ಧಾರ್ಮಿಕ ಪ್ರಚಾರಕರು, ಬೋಧನಕಾರರು ದೇವರಿಗೆ ರೂಪ ಇಲ್ಲ, ದೇವರು ನಿರಾಕಾರ ಅಂತ ಅನ್ಕೊಳ್ಳೋದ್ರೆ ಅದು ಶಾಸ್ತ್ರದ ಪ್ರಕಾರ ಮತ್ತೆ ಧರ್ಮ ಸರಿಯಾದ ಇದರ ದೃಷ್ಟಿಯಲ್ಲಿ ಅದು ಮೂರ್ಖತನ. ಸೊ ಇವರು ಆಚಾರ್ಯರು ಅದನ್ನ ತುಂಬಾ ಒಂದು ಸ್ಥಾಪಿಸಿದರು, ಮತ್ತೆ ಕೃಷ್ಣನ ಭಕ್ತಿಯನ್ನು ಸ್ಥಾಪಿಸಿದರು. ಕೃಷ್ಣ ಪರಮ ಪುರುಷ, ನಾವು ಅವನ ನಿತ್ಯ ಸೇವಕರು. ಸೊ ನಾವು ಅವನ ನಿತ್ಯ ಸೇವೆ ಮಾಡಬೇಕು, ಅವನ ಧಾಮಕ್ಕೆ ಹೋಗ್ಬೇಕು. ಸೊ ಇದನ್ನ ಅದಕ್ಕೆ ಅಲ್ಲಿ ಅಬ್ಸಲ್ಯೂಟ್ ಇಸ್ ಸೆನ್ಷಿಯಂಟ್ ದೌ ಹ್ಯಾಸ್ ಪ್ರೂವ್ಡ್, ನೀವು ನಿರೂಪಿಸಿದಿರಿ ಈ ತರ ಭಗವಂತನು ಅಬ್ಸಲ್ಯೂಟ್ ಪರಮ ಪುರುಷ ಬ್ರಹ್ಮನ್, ಅದು ಸರ್ವ ವೇದಾಂ ಸರ್ವತೀತ, ಒಂದು ವ್ಯಕ್ತಿ ಸೆನ್ಷಿಯಂಟ್. ಯಾಕಂದ್ರೆ ಒಂದು ವ್ಯಕ್ತಿಗೆ ಒಂದು ಇದಕ್ಕೆ ಒಂದು ಕಲ್ಲಿಗೆ ಒಂದು ಇದಕ್ಕೆ ಕಟ್ಟಿಗೆಗೆ ಅದಕ್ಕೆ ಇದಿಲ್ಲ, ಪ್ರಜ್ಞೆ ಇಲ್ಲ. ಪ್ರಜ್ಞೆ ಇದೆ ಅಂತ ಹೇಳಿದ್ರೆ ಅದು ವ್ಯಕ್ತಿ ಪ್ರಜ್ಞಾಯುತ, ಏನೋ ಒಂದು ಅದು ನಿರಾಕಾರ ಸ್ವರೂಪ ಅಲ್ಲ. ಸೊ ಅಬ್ಸಲ್ಯೂಟ್ ಸೆನ್ಷಿಯಂಟ್ ದೌ ಹ್ಯಾಸ್ ಪ್ರೂವ್ಡ್. ಇಂಪರ್ಸನಲ್ ಕೆಲಾಮಿಟಿ ದೌ ಹ್ಯಾಸ್ ಪ್ರೂವ್ಡ್. ಇಂಪರ್ಸನಲ್ ಈ ತರ ಭಗವಂತ ನಿರಾಕಾರ ಅಂತ ಹೇಳೋ ಅನ್ಕೊಂಡ್ರೆ ಅದೇ ಒಂದು ದೊಡ್ಡ ಕೆಲಾಮಿಟಿ ಅಂದ್ರೆ ಅನಾಹುತ. ಅಯ್ಯೋ ಅನಾಹುತ ಆಗ್ಬಾರ್ದು ಅಂತ ಹೇಳ್ತೇವೆ. ಸೊ ಆ ರೀತಿಯ ಒಂದು ಧಾರ್ಮಿಕ ದೃಷ್ಟಿ ಬೆಳೆಸ್ಕೊಂಡು ದೇವರಿಗೆ ರೂಪ ಇಲ್ಲ ಅಥವಾ ದೇವರು ನಿರಾಕಾರ ಅನ್ಕೊಂಡ್ರೆ ಅದು ಧರ್ಮಪಥದಲ್ಲೂ ಕೂಡ ಅದೊಂದು ಅನಾಹುತ. ಇನ್ನೊಂದು ರೀತಿ ಹೇಳ್ತಾರಲ್ಲ, ಸ್ಪಿರಿಚುವಲ್ ಸೂಸೈಡ್ ಅಂತ ಹೇಳ್ತಾರೆ. ಭೌತಿಕವಾಗಿ ನಾವು ಸೂಸೈಡ್ ಮಾಡ್ಕೊಳ್ತೇವೆ, ಅದು ತಪ್ಪು ಅಂತ ಹೇಳ್ತೇವೆ. ಅದೇ ರೀತಿ ಆಧ್ಯಾತ್ಮಿಕ ಜೀವನದಲ್ಲೂ ಧಾರ್ಮಿಕ ಜೀವನದಲ್ಲೂ ಅನಾಹುತ ಅಂದ್ರೆ ಈ ತರ ಆತ್ಮಹತ್ಯೆ ಅಂದ್ರೆ ಈ ತರ ನಾನು ಬ್ರಹ್ಮನ ಲೀನರಾಗ್ಬಿಡುವುದು, ಆ ತರ ಚಿಂತನೆ, ಅದು ಸ್ಪಿರಿಚುವಲ್ ಸೂಸೈಡ್. ಸೊ ಹಾಗೆ ಇವರು ಆಚಾರ್ಯರು ಅದನ್ನೆಲ್ಲ ಕರೆಕ್ಟ್ ಆಗಿ ಸ್ಥಾಪಿಸಿದ್ರು. ಇದು ಮುಖ್ಯ ಇದು. ಸೊ ಎಷ್ಟರ ಮಟ್ಟಿಗೆ ಅಂದ್ರೆ ಹೇಳ್ತಾ ಇದ್ರಂತೆ, ಭಕ್ತಿದಾಸ ಠಾಕೂರ್ ಅವರು ಹೋಗ್ತಾ ಇದ್ರೆ ರಸ್ತೆಯಲ್ಲಿ ಯಾರಾದ್ರೂ ಈ ತರ ಒಂದು ಬೇರೆ ರೀತಿಯ ತತ್ವವನ್ನು ಬೋಧನೆ ಮಾಡೋ ವ್ಯಕ್ತಿಗಳು ಅವ್ರ ಎದುರು ಕೂಡ ಬರ್ತಾ ಇರ್ಲಿಲ್ಲ ಅಂತ. ಅವರು ದೂರದಲ್ಲೇ ಅವರು ರೋಡ್ ಕ್ರಾಸ್ ಮಾಡಿ ಆಚೆ ಹೋಗ್ತಾರೆ. ಯಾಕಂದ್ರೆ ಇವ್ರು ಬಂದ್ರೆ ಇವರು ನೇರವಾಗಿ ಹೇಳ್ತಾರೆ, ಯಾಕೆ ಜನರನ್ನ ಮೋಸ ಮಾಡ್ತಾ ಇದ್ದೀರಾ, ಯಾಕೆ ವಂಚನೆ ಮಾಡ್ತಾ ಇದ್ದೀರಾ? ಶಾಸ್ತ್ರ ಹೇಳುತ್ತೆ ಕೃಷ್ಣನ ಪರಮ ಪುರುಷ, ಕೃಷ್ಣನ ಶರಣಾಗ್ಬೇಕು ಅಂತ, ನೀವ್ ಯಾಕೆ ಬೇರೆ ಏನೋ ಹೇಳ್ತಾ ಇದ್ದೀರಾ ಅಂತ ಅವರು ಹಾಗೆ ನೇರವಾಗಿ ಜನರನ್ನ ಅವ್ರು ಯಾರು ಆತರ ಎದುರಿಸ್ತಾ ಇದ್ದಾರೆ ಭಕ್ತಿದಾಸ. ಸೊ ಕೊನೆಗೆ ಮತ್ತೆ ಪ್ರಭುಪಾದರಿಗೆ ಅವರು ಈತ ಪ್ರಚಾರ ಮಾಡೋದ್ರಲ್ಲೂ ಕೂಡ ಪುಸ್ತಕ ವಿತರಣೆ ಮೂಲಕ ಮಾಡಿ ಅಂತ ಈ ಸನ್ನಿವೇಶ. ಮತ್ತೆ ಹೇಳ್ತಾರೆ ಪ್ರಭುಪಾದರ ಹೇಳೋದಿದು, ಪ್ರಭುಪಾದರಿಗೆ ಮೊದಲು ಭೇಟಿ ಮಾಡಿದಾಗ ಅವ್ರ ಗುರುಗಳು ಆದೇಶ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಪ್ರಭುಪಾದರು ಇನ್ನೊಂದು 10-15 ವರ್ಷ ನಂತರ ಪ್ರಭುಪಾದ ಗುರುಗಳಿಗೆ ಬರೆದಿದ್ದು ಪತ್ರದ ಮೂಲಕ ಕೂಡ ಅವರು ಅದನ್ನೇ ದೃಢೀಕರಿಸ್ತಾರೆ. ಈ ತರ ನೀವು ಇದ ಪ್ರಚಾರ ಮಾಡ್ಬೇಕೇನು ಅಂತ. ಇದು ನಿನಗೂ ಒಳ್ಳೇದಾಗುತ್ತೆ, ಇದು ನಿನ್ನ ಕೇಳಿದವರು ಕೂಡ ಒಳ್ಳೇದಾಗುತ್ತೆ. ಅವರ ಪುಸ್ತಕಗಳ ಜೊತೆಗೆ ಮ್ಯಾಗಝೀನು, ಡೈಲಿ ನ್ಯೂಸ್ ಪೇಪರ್ ಕೂಡ ಇತ್ತು. ನಾದಿಯಾ ಪ್ರಕಾಶ ಡೈಲಿ ನ್ಯೂಸ್ ಪೇಪರ್, ಭಾಗವತ ಹಿಂದಿಯಲ್ಲಿ 15 ದಿವಸಕ್ಕೊಮ್ಮೆ, ಗೌಡಿಯ ಅದು ಬೆಂಗಾಲಿಯಲ್ಲಿ ವಾರಕ್ಕೊಮ್ಮೆ, ಹಾರ್ಮೋನಿಸ್ಟ್ ಇಂಗ್ಲಿಷ್ ಭಾಷೆಯಲ್ಲಿ 15 ದಿವಸಕ್ಕೊಮ್ಮೆ ಮ್ಯಾಗಝೀನ್, ಸಜ್ಜನ ತೋಷಣಿ ಅದು ಕೂಡ ಬೆಂಗಾಲಿಯಲ್ಲಿ 15 ದಿವಸಕ್ಕೊಮ್ಮೆ, ಒರಿಯಾ ಭಾಷೆಯಲ್ಲಿ ಇನ್ನೊಂದು ಮ್ಯಾಗಝೀನ್, ಇನ್ನೊಂದು ಅಸ್ಸಾಮೀಸಲ್ಲಿ ಇನ್ನೊಂದು ಮ್ಯಾಗಝೀನ್.
ಸೊ ಅವರು 100 ವರ್ಷಗಳ ಹಿಂದೆ ಅವರು ಈ ತರ ಅವರು ಅಂದ್ರೆ ಇದರ ಮೂಲಕವೇ ಇದು ಪ್ರಚಾರ ಆಗುತ್ತೆ, ಇದರ ಮೂಲಕವೇ ಅಂತ ಅವರು ಅದನ್ನ ಉಪಯೋಗಿಸ್ಕೊಂಡು ಪ್ರಚಾರ ಮಾಡಿದ್ರು. ಮತ್ತೆ ಅವರಷ್ಟು ಪುಸ್ತಕಗಳು ನೋಡಿ. ಮತ್ತೆ ಅವರ ಕೊನೆಯ ಸಂದೇಶ ಎಲ್ಲ ಶಿಷ್ಯರಿಗೆ, ವಿತ್ ದ ಅಟ್ಮೋಸ್ಟ್ ಎಂಥೂಸಿಯಾಸಮ್ preach the message of Rupa Raghunatha. Our ultimate goal is to become a speck of dust touching the lotus feet of the followers of Rupa Goswami. All of you remain united in allegiance to the spiritual master, Ashraya Vigraha, in order to satisfy the senses of the transcendental entity of non-dual knowledge. Do not give up the worship of Hari, even amidst hundreds of dangers, hundreds of insults, or hundreds of persecutions. Do not become unenthusiastic upon seeing that the majority of people in this world are not accepting the message of Krishna's sincere worship. Never give up the glorification of the topics of Krishna. They are your own personal bhajana, and you are very all and all. Being humble like a blade of grass and tolerant like a tree, constantly glorify Hari. The Pearls of Instruction by Srila Bhaktisiddhanta Saraswati Thakur. ಸೊ ಅವರ ಕೆಲವು ಇಂಪಾರ್ಟೆಂಟ್ ಅಂದ್ರೆ ಕ್ಯಾಚಿ ಸ್ಲೋಗನ್ಸ್ ತರ ಇದು ಕಂಪೈಲ್ ಮಾಡಿದ್ದಾರೆ. ಮೊದಲನೇದು, ವಿ ಆರ್ ಪುಟ್ ಟು ಟೆಸ್ಟ್ ಅಂಡ್ ಟ್ರಯಲ್ ಇನ್ ದಿಸ್ ವರ್ಲ್ಡ್, ಓನ್ಲಿ ದೋಸ್ ಹೂ ಅಟೆಂಡ್ ದ ಕೀರ್ತನ ಆಫ್ ದ ಡಿವೋಟೀಸ್ ಕ್ಯಾನ್ ಸಕ್ಸೀಡ್. ಕೀರ್ತನೆ. Every spot on earth where discourses on God are held is a place of pilgrimage. Every spot on earth. Possession of objects not related to Krishna is our main malady. Let me not desire anything but the highest good for my worst enemies. As dalliance with the body in luxury increases, so wanes the spirit of service to the Lord. Those favored by God find their paths set by thorns. There is no peace or happiness in our worldly life. Circumstances create turmoil and annoyance. Chant the Mahamantra loudly and with attachment. This will drive away inertia, worldly evils, and pests. Be indifferent to bazaar gossip. Stick firmly to your cherished goals. No lack or impediments of the world will ever stand in your way. Pay due respect to the extra words of this world, but do not be appreciative of their manners and conduct. They are to be shaken off from your mind. A devotee feels the presence of God everywhere, but one averse to the Lord denies his existence everywhere. You cannot appreciate transcendental matters with the reasoning of the world. It is sheer nonsense to deprive them with the measuring stick of your intellect. To recite the name of Shri Krishna is bhakti. Life is for the glorification of topics on Hari. If that is stopped, then what need is there to carry on life? Physical illness with Hari Bhajana is preferred to physical illness without Hari Bhajana. Our span of life on earth is short. Our life will be crowned with success if the body wears out with constant discourses on Hari. We are here on earth not to work as artisans for making big buildings with wood and stone, but to work only as messengers for the teachings of Sri Chaitanya Deva. A sycophant is neither a guru or a preacher. To transform the adverse desires of the jivas is the supreme duty of the most merciful. To rescue one person from the stronghold of Mahamaya is an act of superb benevolence, far superior to opening innumerable hospitals. Unless we are devoted to God, secularism shall not leave us. Look within, amend yourself, rather than pry for the frailties of others. In this world of Maya, averse to the Lord, full of trials and tribulations, only patience, humility, and respect for others are our friends for Hari Bhajana. The Lord Gaurasundara puts his devotees in various difficulties and associations to test their patience and strength of mind. Success depends on their good fortune. When faults in others misguide and delude you, have patience, introspect, find faults in yourself. Know that others cannot harm you unless you harm yourself. I wish that every selfless, tender-hearted person of Gaudiya Math will be prepared to shed 200 gallons of blood for the nourishment of the spiritual corpus of every individual of this world. So, ಇದು ಅವರ ಕೃತಿಗಳಲ್ಲಿ ಅವರ ಹೇಳಿರೋದು. ಅದರಿಂದ ಅವರೆಲ್ಲಾಗೆ ತಿಳಿಯುತ್ತೆ, ಇಲ್ಲ ನಮ್ಗೆ ಹೆಂಗ್ ತಿಳಿಯುತ್ತೆ. ಸೊ ಇವರು ಶ್ರೀಮತಿ ರಾಧಾರಾಣಿ ಅವರ ಆಪ್ತ ಸಖಿ ಮಂಜರಿಗಳು. ಭಕ್ತಿ ವಿನೋದ್ ಠಾಕೂರ್ ಕಮಲ ಮಂಜರಿ, ಇವರು ನಯನಮಣಿ ಮಂಜರಿ ಅಂತ. ಹರೇ ಕೃಷ್ಣ. ಸೊ ನಾನು ಇವತ್ತಿನ ನಿಲ್ಲಿಸ್ತೀನಿ.
ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಹರೇ ಧನ್ಯವಾದಗಳು ಕೃಷ್ಣ ಪ್ರಭು. ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ, ಹರೇ ಕೃಷ್ಣ.